ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಯ ಉದ್ಧರೇತ್ ಕರಂ ರಾಜ ಪ್ರಜಾ ಧರ್ಮೇಶ್ ಅಶಿಕ್ಷಯನ್ ಪ್ರಜಾನಾಂ ಶಮಲಂ ಭುಂಕ್ತೆ ಭಗಂ ಚ ಸ್ವಂ ಜಹಾತಿ ಸಹ. ಪ್ರಜೆಗಳಿಗೆ ವರ್ಣ ಮತ್ತು ಆಶ್ರಮ ನಿಯಮಗಳ ಪ್ರಕಾರವಾಗಿ ಅವರವರ ಕರ್ತವ್ಯಗಳನ್ನು ಕಲಿಸದೆ ಸುಮ್ಮನೆ ಅವರಿಂದ ತೆರಿಗೆಯನ್ನು ವಸೂಲು ಮಾಡುವ ರಾಜನು ಆ ಪ್ರಜೆಗಳು ಮಾಡುವ ಪಾಪ ಕಾರ್ಯಗಳಿಗಾಗಿ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ. ಆ ಅವನತಿಯ ಜೊತೆಗೆ ತನ್ನ ಭಾಗ್ಯವನ್ನು ಅವನು ಕಳೆದುಕೊಳ್ಳುತ್ತಾನೆ. ಸುಶೀಲ ಪ್ರಭುಪಾದರು ಪ್ರಕೃತಿಯ ಸೂಕ್ಷ್ಮ ನಿಯಮಗಳು ಅನ್ನು ತಿಳಿಸ್ತಾ ಇದ್ದಾರೆ. ಗೀತೆಯಲ್ಲೂ ಭಗವಂತನ ಹೇಳ್ತಾರೆ, ಕರ್ಮ ಅಕರ್ಮ ವಿಕರ್ಮ. ಸೊ ಇದನ್ನು ತಿಳಿದವನು ಜ್ಞಾನಿ. ಏನು ಕರ್ಮ, ಏನು ಅಕರ್ಮ, ಏನು ವಿಕರ್ಮ. ಒಂದೊಂದ್ಸಲ ಕರ್ಮ ಅನ್ಸುತ್ತೆ, ಅದು ಆಕ್ಚುಲಿ ಅದು ವಿಕರ್ಮವಾಗಿರುತ್ತೆ. ಒಂದೊಂದ್ಸಲ ವಿಕರ್ಮ ಅಂತ ಅನ್ಸ್ಬೋದು, ಆದ್ರೆ ಅದು ಆಕ್ಚುಲಿ ಅಕರ್ಮ. ಸೊ ಹೀಗೆ ಪುಣ್ಯಕರ್ಮ ಪಾಪಕರ್ಮ ಪ್ರತಿಕ್ರಿಯೆ ಇಲ್ಲದ ಚಟುವಟಿಕೆ ನಮ್ಮನ್ನು ಬದ್ಧ ಜೀವನದಲ್ಲಿ ಮುಕ್ತಗೊಳಿಸುವ ಚಟುವಟಿಕೆ, ಅದು ಅಕರ್ಮ. ಸೊ ಪೃಥು ಮಹಾರಾಜರು ಜವಾಬ್ದಾರಿಯುತ ರಾಜರು. ಸೊ ಅವ್ರು ಹೇಳ್ತಾ ಇದ್ದಾರೆ ಅವರ ಉಪದೇಶದಲ್ಲಿ ಪ್ರಜೆಗಳಿಗೆ, ಹೀಗೆ ಇದು ರಾಜನ ಕರ್ತವ್ಯ. ರಾಜನ ಕರ್ತವ್ಯ ಅವರಿಗೆ ವರ್ಣ ಆಶ್ರಮ ಪದ್ಧತಿಯನ್ನು ತಿಳಿಸೋದು, ಕಲಿಸೋದು ಅಂತ ಹೇಳ್ತಾರೆ. ತರಬೇತಿ. ಸೊ ಆಶ್ರಮ ಟ್ರೈನಿಂಗ್ ಇರ್ತಾ ಇತ್ತು ಮೊದಲಿಗೆ, ಬ್ರಹ್ಮಚರ್ಯ, ಗುರುವಿನ ಆಶ್ರಯದಲ್ಲಿ ತರಬೇತಿ ಆಗ್ತಾ ಇತ್ತು. ಸೊ ನಂತರ ಗೃಹಸ್ಥಾಶ್ರಮ ಇರ್ತಾ ಇತ್ತು. ಸೊ ಗುರು ನೋಡ್ತಾ ಇದ್ರು, ಯಾರು ಇವರು ಯಾವುದಕ್ಕೆ ಸರಿ, ಇವರು ಬ್ರಾಹ್ಮಣನ, ಕ್ಷತ್ರಿಯ ಇದಿದೆಯಾ, ವೈಶ್ಯ ಪ್ರವೃತ್ತಿ ಇದೆಯಾ, ಇಲ್ಲ ಶೂದ್ರ ಪ್ರವೃತ್ತಿ. ಸೊ ಅದರ ಮೇಲೆ ಗುರು ಒಬ್ಬರನ್ನು ಬ್ರಾಹ್ಮಣರಾಗಿ ಟ್ರೈನಿಂಗ್, ಇಲ್ಲ ಕ್ಷತ್ರಿಯ ಟ್ರೈನಿಂಗ್, ಇಲ್ಲಾಂದ್ರೆ ಒಂದು ರೀತಿ ವೈಶ್ಯಗೆ ಸ್ವಲ್ಪ ಟ್ರೈನಿಂಗು, ಇಲ್ಲಾಂದ್ರೆ ಹೆಚ್ಚಾಗಿ ಹೇಳೋದು ಅವ್ರಿಗೆ ಕೆಲಸದ ಜೊತೆಗೆ ಅವರು ಕಲಿಬಹುದು, ಆನ್ ಜಾಬ್ ಕಲಿಬಹುದು. ವೈಶ್ಯ ಅಂತ ಬಿಸ್ನೆಸ್, ವ್ಯಾಪಾರ ಒಂದು ರೀತಿ. ಪರ್ಟಿಕ್ಯುಲರ್ಲಿ ಶೂದ್ರಾಗಿ ಆನ್ ಜಾಬ್ ಕಲಿಬಹುದು. ಅದಕ್ಕೆ ಅಷ್ಟು ತರಬೇತಿ ಟ್ರೈನಿಂಗು ಗುರುಕುಲದಲ್ಲಿ ಆ ಥರ ಬೇಕಾದ್ರೂ ಅಗತ್ಯ ಇಲ್ಲ. ಬಟ್ ಎನಿವೆ, ಇದು ಭಗವಂತನೇ ಕೊಟ್ಟಿರುವ ವೈದಿಕ ಸಾಹಿತ್ಯದ ವ್ಯವಸ್ಥೆ. నేనేನು ಕೇಳ್ತಾ ಇದ್ದೆ, ವೈದಿಕ ಜ್ಞಾನ ಅಂದ್ರೆ ಅದು ಶ್ರುತಿ ಪ್ರಮಾಣ, ಶಬ್ದ ಬ್ರಹ್ಮ. ಸೊ ಬ್ರಹ್ಮವಾದಿಗಳು ಅದನ್ನು ಪಾಲನೆ ಮಾಡೋರು. ಸೊ ಅದು ನಿಜವಾದ ಜ್ಞಾನ, ಅದು ಸಂಪೂರ್ಣ ಜ್ಞಾನ ವೇದಗಳಿಂದ ಪಡೆಯೋದು. ಸೊ ಅದರ ಪ್ರಕಾರವಾಗಿ ವರ್ಣಾಶ್ರಮ ಧರ್ಮ ಪಾಲನೆ ಮಾಡಬೇಕು. ಸೊ ಅದರಲ್ಲಿ ಬಹಳ ಜನ ಭಾಗವಹಿಸೋರಿದ್ದಾರೆ. ಆದರೆ ಅದರ ಮುಖ್ಯ ಹೊಣೆಗಾರಿಕೆ ಇಲ್ಲಿ ಹೇಳ್ತಾ ಇರೋದು ಇಲ್ಲಿ ರಾಜನಿಗೆ, ಮಹಾರಾಜ ನರದೇವ ಭಗವಂತನ ಪ್ರತಿನಿಧಿಯಾಗಿ ರಾಜರ್ಷಿಗಳು ಆಗಿರ್ತಾ ಇದ್ರು ಅವರು ಹಿಂದೆ. ಈಗಲೂ ಕೂಡ ಯಾರಾದರೂ ಹಾಗೆ ರಾಜನೋ ಇಲ್ಲ ಪ್ರಧಾನಿನೋ ಅಧ್ಯಕ್ಷನೋ ಬೇರೆ ಬೇರೆ ಹೆಸರಿನಲ್ಲಿ ಪ್ರಜಾಪ್ರಭುತ್ವ ಹೀಗೆ ಇರ್ಬೋದು. ಸೊ ಆದರೆ ಹೊಣೆಗಾರಿಕೆ ಇದೆ. ಅವರು ವೈದಿಕ ಧರ್ಮದ ಪ್ರಕಾರ ಭಗವಂತನ ಕೊಟ್ಟ ನಿಯಮಗಳನ್ನು ಜನರು ಅನುಷ್ಠಾನ ಮಾಡ್ತಾ ಇದ್ದಾರಾ, ಅವ್ರಿಗೆ ತರಬೇತಿ ಕೊಡಬೇಕು ಅಂತ ಹೇಳ್ತಾರೆ. ಸೊ ಅವರು ಸರ್ಕಾರ ನಡೆಸೋದಕ್ಕೆ ಹೇಳ್ತಾ ಇರೋದು, ತೆರಿಗೆ ಬೇಕು, ಟ್ಯಾಕ್ಸ್, ಇಲ್ಲಾಂದ್ರೆ ಸರ್ಕಾರ ಹೇಗೆ ನಡೆಸುತ್ತೆ ಬೇಕು. ಸೊ ಅದು ತಗೊಳ್ತಾ ಇದ್ದಾರೆ. ಸೊ ತಗೊಳ್ಳೋ ಜೊತೆಗೆ ಅವರು ಜೀವ ರಕ್ಷಣೆ ಅಂದ್ರೆ ಕೇವಲ ದೇಹದ ರಕ್ಷಣೆ ಅಷ್ಟೇ ಅಲ್ಲ, ಆದರೆ ಆತ್ಮದ ಬೆಳವಣಿಗೆ, ಮನುಷ್ಯ ಜೀವನದ ಪರಿಪೂರ್ಣತೆಗೆ ಧರ್ಮದ ಪಾಲನೆ ಅಗತ್ಯ. ಸೊ ಹಾಗೆ ಅವರು ಒಬ್ಬ ಜನರಿಗೂ, ಪ್ರಜೆಗೂ ಅದು ಕಲಿಸ್ಬೇಕು ಅಂತ ಹೇಳ್ತಾರೆ. ಅದು ಅವರ ಕರ್ತವ್ಯ, ಅವರ ಡ್ಯೂಟಿ ಅಂತ ಹೇಳ್ತಾರೆ. ರಾಜನಿಗೆ ಮುಖ್ಯ ಹೊಣೆಗಾರಿಕೆ
ಹಾಗೆ ಸಮಾಜದಲ್ಲೂ ಕೂಡ ಒಬ್ಬ ಗುರು, ಒಬ್ಬ ಬ್ರಾಹ್ಮಣ, ಒಬ್ಬ ತಂದೆ ತಾಯಿ, ಸೊ ಇವರೆಲ್ಲರೂ ಕೂಡ ಹೊಣೆಗಾರಿಕೆ ಇದೆ. ಅವರನ್ನು ಅವಲಂಬಿಸುವ ಆಶ್ರಯದಲ್ಲಿರುವ ವ್ಯಕ್ತಿಗಳನ್ನು ಅವರು ಮಾರ್ಗದರ್ಶನ ಕೊಡಬೇಕು. ವರ್ಣಾಶ್ರಮ ಪದ್ಧತಿ ಪ್ರಕಾರ ಅವರನ್ನು ಧರ್ಮದ ಪಥದಲ್ಲಿ ತೆಗೆದುಕೊಂಡು ಹೋಗ್ಬೇಕು. ಇಲ್ಲ ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ಭರತ ಮಹಾರಾಜ ಅವರ ಕರ್ಮದ ಫಲಗಳನ್ನು, ಅವರು ಧರ್ಮದ ಪಾಲನೆ ಮಾಡದೆ ಅವ್ರ ಪಾಪ ಕರ್ಮಗಳಲ್ಲಿ ತೊಡಗಿದ್ರೆ ಆ ಪಾಪ ಕರ್ಮದ ಭಾಗ ಅವರಿಗೆ ಸಿಗುತ್ತೆ. ಎಷ್ಟು ಸೂಕ್ಷ್ಮವಾದ ನಿಯಮಗಳು. ರಾಜನಿಗೆ ಅವರ ಪ್ರಜೆಗಳು ಸರಿಯಾಗಿ ನಡ್ಕೊಂಡ್ರೆ ಅವರ ಪುಣ್ಯ ಅವ್ರಿಗೆ ಬರುತ್ತೆ ರಾಜನಿಗೆ. ಇಲ್ಲ ಅಂದ್ರೆ ಅವ್ರು ಸರಿಯಾಗಿ ನಡ್ಕೊಳ್ಳಿಲ್ಲ ಅವ್ರ ಪಾಪ ಬರುತ್ತೆ. ಸೊ ಅದೇ ರೀತಿ ಒಬ್ಬ ಬ್ರಾಹ್ಮಣ, ಒಬ್ಬ ಗುರು ಕೂಡ ಅವರ ಶಿಷ್ಯರು ಸರಿಯಾಗಿ ನಡ್ಕೊಳ್ಳಿಲ್ಲ ಅಂದ್ರೆ ಸರಿಯಾಗಿ ನಡ್ಕೊಂಡ್ರೆ ಅವರ ಪುಣ್ಯ ಬರ್ಬೋದು, ಅವರ ಇದು ಸಿಗ್ಬೋದು. ಅವ್ರು ಸರಿಯಾಗಿ ನಡ್ಕೊಳ್ಳಿಲ್ಲ ಅಂದ್ರೆ ಅವರ ಪಾಪ ಕೂಡ ಅವ್ರು ಭೋಗಿಸ್ಬೇಕಾಗುತ್ತೆ. ತಂದೆ ತಾಯಿರು ಹಾಗೆ, ಅವ್ರ ಮಕ್ಕಳು ಸರಿಯಾಗಿ ಇದು ಮಾಡಿದ್ರೆ ಅವರ ಇದನ್ನು ಇವ್ರು ಪಡಿಬಹುದು, ಅವ್ರ ಪುಣ್ಯವನ್ನು. ಅವರು ಸರಿಯಾಗಿ ಮಾಡ್ಲಿಲ್ಲ ಅವರೇ. ಸೊ ಎಷ್ಟು ಸೂಕ್ಷ್ಮವಾಗಿ ಇದು ಭಗವಂತನ ನಿಯಮಗಳು ಅಂತ ನಾವು ನೋಡ್ಬೋದು. ಇಲ್ಲಿ ಬಹಳ ಸೂಕ್ಷ್ಮ ಭಗವಂತನ. ಹೌದು, ಇದು ಡೆಫಿನೆಟ್ಲಿ ಇದು ಜವಾಬ್ದಾರಿ, ಹೊಣೆಗಾರಿಕೆ, ಅದ್ರ ಜೊತೆಗೆ ಈ ರೀತಿ ಪರಸ್ಪರ ಇದು ಕರ್ಮದ ಸಂಬಂಧ ಬರುತ್ತೆ. ಸೊ ಇಲ್ಲಿ ಮುಖ್ಯವಾಗಿ ಶ್ರೀಲ ಪ್ರಭುಪಾದರು ನಮಗೆ ಈ ಸೂಕ್ಷ್ಮ ಜಗತ್ತು, ಸೂಕ್ಷ್ಮ ಕರ್ಮ ಸಿದ್ಧಾಂತ, ಇದರ ಇದು ತಗೊಳ್ತಾ ಇದ್ದಾರೆ. ಒಂದು ಉದಾಹರಣೆಯಾಗಿ ಆಹಾರ ಸ್ವೀಕಾರ. ಸೊ ಆಹಾರ ನಾವು ಸ್ವೀಕರಿಸ್ತೇವೆ. ಏನಿದೆ ಆಹಾರ ಸ್ವೀಕಾರ ಮಾಡೋದ್ರಲ್ಲಿ? ಏನ್ ಕೂಡ ತಿನ್ಬೋದು. ಈಗ ನನಗೆ ಇದು ಇಷ್ಟ ಆಗುತ್ತೆ ತಿಂತೇನೆ ನಾನು. ಸೊ ಇಲ್ಲ. ಸೊ ಭಗವದ್ಗೀತೆಯಲ್ಲೂ ಕೂಡ ಕೃಷ್ಣ ನಮ್ಗೆ ಹೇಳೋದು, ಭುಂಜತೇತು ಅಗಂ ಪಾಪ ಯೇ ಪಚಂತಿ ಆತ್ಮ ಕಾರಣ ಯಜ್ಞಶಿಷ್ಟಾ ಶಿನಾಸಂತಹ ಮುಚ್ಯಂತೆ ಸರ್ವ ಕಿಲ್ಬಿಷೈ. ಸೊ ನಾವು ಆಹಾರ ಸೇವನೆ ಮಾಡ್ತಾ ಇದ್ದೀವಿ, ಅದನ್ನು ಯಜ್ಞ ರೂಪದಲ್ಲಿ ಅಂದ್ರೆ ಭಗವಂತನಿಗೆ ಅರ್ಪಿಸಿ ನಾವು ಸ್ವೀಕರಿಸಬೇಕು. ಸೊ ಇದು ನಮ್ಮದಲ್ಲ, ಯಾವ ಉತ್ಪತ್ತಿನೂ ಯಾವ ಇದು ಕೂಡ ನಮ್ಮದಲ್ಲ. ಇದೆಲ್ಲವೂ ಕೂಡ ಭಗವಂತನದು, ಇದು ಕೃಷ್ಣನದು, ಸರ್ವಲೋಕ ಮಹೇಶ್ವರ. ಸೊ ಹಾಗೆ ನಾವು ಭೋಗಿಸುವ ಅಧಿಕಾರ ನಮಗೆ ಇಲ್ಲ. ನಮಗೆ ಇದು ಭಗವಂತನಿಗೆ ಅರ್ಪಿಸಿ ನಾವು ಸ್ವೀಕರಿಸಬೇಕು. ಇಲ್ಲ ಅಂದ್ರೆ ಭುಂಜತೇತು ಅಗಂ ಪಾಪ. ನಾವು ಒಂದೊಂದು ತುತ್ತು ತಿಂತಾ ಇದ್ದೇವೆ, ತಿನ್ನುವಾಗ ಪಾಪವನ್ನು ತಿಂತಾ ಇದ್ದೇವೆ. ಒಂದು ತುತ್ತಾಯ್ತು, 2 ತುತ್ತಾಯ್ತು, 3 ತುತ್ತಾಯ್ತು, 1 ಸ್ಪೂನ್ ಆಯ್ತು, 2 ಸ್ಪೂನ್ ಆಯ್ತು, 3 ಚಮಚ ಆಯ್ತು. ಸೊ ಹೀಗೆ ನಾವು ಏನ್ ತಿಂದ್ರು ಕೂಡ ಭಗವಂತನಿಗೆ ಅರ್ಪಿಸಬೇಕು. ಈ ತರ ಸೂಕ್ಷ್ಮ ನಿಯಮಗಳಿದೆ. ಮತ್ತೆ ಭಗವಂತನು ಮತ್ತೆ ಇನ್ನೊಂದ್ ಕಡೆ ಹೇಳೋದು, ಯತ್ ಕರೋಷಿ ಯದಶ್ನಾಸಿ ಯತ್ ದದಾಸಿ ಯತ್ ತಪಸ್ಯಸಿ ಯತ್. ಓಕೆ, ಯತ್ ಕರೋಷಿ ಯಜ್ಜೋಷಿ ಯದಶ್ನಾಸಿ ದದಾಸಿ ಯತ್ ತಪಸ್ಯಸಿ ಕೌಂತೆಯ ತದ್ ಕುರುಷ್ವ ಮದರ್ಪಣಂ. ಸೊ ಯತ್ ಅಂದ್ರೆ ಏನಾದರೂ, ಕೃಷ್ಣನ್ ಹೇಳೋದು ಏನನ್ನು ಅಶ್ನಾಸಿ, ಏನನ್ನು ನೀವು ತಿಂದರೂ ಕೂಡ ಅದನ್ನು ನನಗೆ ಅರ್ಪಿಸಿ. ಏನು ಮಾಡಿದ್ರು ಕೂಡ, ಏನು ದಾನವಾಗಿ ಕೊಟ್ಟರು ಕೂಡ, ಏನು ತಪಸ್ಸೆ ಮಾಡಿದ್ರು ಕೂಡ ಅದು ನನಗೆ ಮುಡುಪಾಗಿಡಿ. ಸೊ ಹಾಗೆ ಆಹಾರ ಕೂಡ ನಾವು ತಿನ್ನೋದು ಕೂಡ ಭಗವಂತನಿಗೆ ಅರ್ಪಿಸಬೇಕು. ಕೆಲವೊಮ್ಮೆ ಜನರು ಓಕೆ ನಾನು ನಾನು ಸಸ್ಯಾಹಾರಿ, ನಾನು ಮಾಂಸಾಹಾರ ತಿನ್ನೋದಿಲ್ಲ, ಸೊ ನಾನು ಬಹಳ ಧರ್ಮಿಷ್ಠ. ಇಲ್ಲ, ಅದು ಕೂಡ ಅಲ್ಲ. ಸಸ್ಯಾಹಾರ ಆಗ್ಬೋದು, ಇನ್ನೊಂದು ಆಗ್ಬೋದು, ಅದು ಕೂಡ ಅದನ್ನ ಭಗವಂತನಿಗೆ ನೈವೇದ್ಯ ಅರ್ಪಿಸಬೇಕು. ಸೊ ಭಗವಂತನ ಅದು ಕೂಡ ಗೀತೆಯಲ್ಲಿ ಇನ್ನೊಂದು ಕಡೆ ಆಹಾರದ ಇದು ವಿಭಜನೆ ಮಾಡಿದ್ದಾರೆ. ಇದು ಸಾತ್ವಿಕ ಆಹಾರ, ಇದು ರಾಜಸಿಕ ಆಹಾರ, ಇದು ತಾಮಸಿಕ ಆಹಾರ. ಕೃಷ್ಣನಿಗೆ ಏನು ಕೂಡ ತಿನ್ಬಹುದು, ಕೃಷ್ಣನಿಗೇನು ಯಾವುದು ಅಂಟೋದಿಲ್ಲ, ಯಾವ ಭೌತಿಕ ಸೋಂಕು ಇಲ್ಲ. ಆದ್ರೆ ನಮ್ಮ ಆಗೋದಕ್ಕೆ ಭಗವಂತನ ಹೇಳೋದು ನಾವು ಸಾತ್ವಿಕ ಆಹಾರವನ್ನು ತಿನ್ನಬೇಕು. ಹಾಗಾಗಿ ನಾವು ಬರೇ ಸಸ್ಯಾಹಾರನೇ ಅಲ್ಲ, ಅದರಲ್ಲೂ ನಾವು ಇದು ಈರುಳ್ಳಿ, ಬೆಳ್ಳುಳ್ಳಿ ಅದು ತಿನ್ನೋದಿಲ್ಲ. ಯಾಕೆಂದ್ರೆ ಅದು ತಾಮಸಿಕ ಆಹಾರ. ಇದು ಬರೀ ಸಸ್ಯಾಹಾರ ತಿನ್ನೋದು ಅದೇನು ದೊಡ್ಡ ವಸ್ತು, ದೊಡ್ಡ ಇದಲ್ಲ. ಯಾಕಂದ್ರೆ ಎಷ್ಟೋ ಪ್ರಾಣಿಗಳು ಕೂಡ ಸಸ್ಯಾಹಾರಿ. ಸೊ ಯಾವುದು ಪ್ರಾಣಿಗಳು ಸಸ್ಯಾಹಾರಿಗಳು? ಬಹಳ ಪ್ರಾಣಿಗಳಿದೆ, ನಮ್ಮ ಮನುಷ್ಯರೇ. ಜಿಂಕೆ ಸಸ್ಯಾಹಾರಿ,
ಎಲಿಫೆಂಟ್. ಎಲಿಫೆಂಟ್ ನೋಡಿ, ಅಷ್ಟು ಬಲಿಷ್ಠ ಪ್ರಾಣಿ. ಕೆಲವೊಮ್ಮೆ ಜನರು ಹೇಳೋದಿದೆ, ನಮಗೆ ಪ್ರೋಟೀನ್ ಕಡಿಮೆ ಆಗೋಯ್ತು, ನಾವು ಮಾಂಸ ತಿನ್ಲೇಬೇಕು, ಮೊಟ್ಟೆ ತಿನ್ಲೇಬೇಕು. ಇವಾಗ ಪ್ರತಿಭಟನೆ ಒಂದೊಂದ್ಸಲ ಮಿಡ್ ಡೇ ಮೀಲ್ ಪ್ರೋಗ್ರಾಮ್ ಇದೆಲ್ಲ ನಡೆಯುತ್ತೆ. ಇದರಲ್ಲೂ ಕೂಡ ಬಂಗಾಳದಲ್ಲಿ ಈಗ ಒಂದು ಇದೆ ಇದೆಲ್ಲ. ಸೊ ಇಲ್ಲಿ ಸರ್ಕಾರನೇ ಹೇಳುತ್ತೆ, ಇಲ್ಲ ಇಲ್ಲ, ಇದು ಮಕ್ಕಳಿಗೆ ಕೊಡಬೇಕು, ಇದು ತುಂಬಾ ಪೌಷ್ಟಿಕಾಂಶ ಕೊಡುತ್ತೆ. ಅವರಿಗಿಂತ ಪೌಷ್ಟಿಕಾಂಶ ನಿಮಗೆ, ಯಾನೆಗಿಂತ ಶಕ್ತಿ ಇದೆ ಮನುಷ್ಯನಿಗೆ. ಸೊ ಇದೆಲ್ಲ ಒಂದು ಹೇಳೋದು, ಇದು ಪ್ರಚಾರ ಹೇಳ್ತಾ ತಪ್ಪ. ಇದು ಹೇಳಿ 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 ಜನರು ಇದನ್ನ, ಈ ವಿಜ್ಞಾನಿಗಳು ಹೇಳೋದು, ಇನ್ನೊಂದು ಟಿವಿ ಹೇಳೋದು, ಇನ್ನೊಂದು ಪೇಪರ್ ಹೇಳೋದು, ಆ ತಪ್ಪನ್ನು ಸರಿ ಮಾಡೋ ಇದು ಅಷ್ಟೇ. ಇಲ್ಲ, ಅವರು ಸಸ್ಯಾಹಾರಿಗಳಾಗಿ ಅಷ್ಟು ಶಕ್ತಿ ಬಲಶಾಲಿ. ಎನಿವೆ, ಅದನ್ನ ನಾವು ಸಸ್ಯಾಹಾರಿ ಆಗಿದ್ರೆ ಅದೇನು ದೊಡ್ಡ ವಿಷಯ ಅಲ್ಲ. ಈ ಪ್ರಾಣಿಗಳು ಕೂಡ ಸಸ್ಯಾಹಾರಿ, ಆನೆನೂ ಕೂಡ ಸಸ್ಯಾಹಾರಿನೇ. ಇನ್ನೊಂದು ಉದಾಹರಣೆ ಕೊಡ್ತಾರೆ, ಮಂಗ ಕೂಡ ಸಸ್ಯಾಹಾರಿ. ಅದು ಮತ್ತೆ ದೊಡ್ಡ ವೈರಾಗಿ, ಅದು ವೈರಾಗಿ ಸನ್ಯಾಸಿ, ಅದೇನು ಇದಿಲ್ಲ, ಅದಕ್ಕೆ ಬಟ್ಟೆ ಇಲ್ಲದೆ ಅದು ಕಾಡಿನಲ್ಲಿ ವಾಸ ಮಾಡುತ್ತೆ, ಆ ಥರ ಎಲ್ಲ ಇರುತ್ತೆ. ಸೊ ಅದು ದೊಡ್ಡ ವ್ಯಕ್ತಿನ ಇಲ್ಲ. ಸೊ ಸಸ್ಯಾಹಾರ ತಿನ್ನೋದ್ರಲ್ಲಿ ದೊಡ್ಡದಿಲ್ಲ. ನಾವು ಭಗವಂತ ಪ್ರಸಾದವನ್ನೇ ತಿನ್ಬೇಕು. ಸೊ ಅದಕ್ಕೆ ನಮಗೆ ಹೇಳೋದು, ನಾವು ಕೃಷ್ಣ ಪ್ರಸಾದವನ್ನೇ ಸ್ವೀಕರಿಸುವಂತಾಗಬೇಕು. ವೆಜಿಟೇರಿಯನ್ನು, ನಾನ್ ವೆಜಿಟೇರಿಯನ್ನು, ಇಲ್ಲ ಲ್ಯಾಕ್ಟೋ ವೆಜಿಟೇರಿಯನ್ನು, ಇದೆಲ್ಲ ದೊಡ್ಡದಲ್ಲ. ದೊಡ್ಡದಂದ್ರೆ ನಾವು ಕೃಷ್ಣ ಪ್ರಸಾದವನ್ನೇ ತಿನ್ನೋ ಇದು ನಾವು ಒಂದು ಸಂಕಲ್ಪ ಮಾಡಿ ಅದನ್ನ ಪಾಲನೆ ಮಾಡಬೇಕು. ಸೊ ಅದರಲ್ಲೂ ಕೂಡ ಇಲ್ಲಿ ತುಂಬಾ ಇದು ಹೇಳ್ತಾ ಇದ್ದಾರೆ. ಅದರಲ್ಲೂ ಬಹಳ ಇದಿದೆ. ಪ್ರಸಾದ ಅಂತ ಹೇಳಿ ನಾವು ಚೆನ್ನಾಗಿ ಇಂದ್ರಿಯ ಸುಖ ವಾಗಿ ಚೆನ್ನಾಗಿ ತಿನ್ನೋದಂತಲ್ಲ, ಅದರಲ್ಲೂ ಕೂಡ ನಾವು ಒಂದು ಶಿಸ್ತು, ಒಂದು ಇದು ಇಟ್ಕೊಳ್ಬೇಕು. ಬಟ್ ಎನಿವೆ, ಅಟ್ಲೀಸ್ಟ್ ಕನಿಷ್ಠ ನಾವು ಪ್ರಸಾದವನ್ನೇ ಸ್ವೀಕರಿಸಬೇಕು. ಪ್ರಸಾದೇ ಸರ್ವ ದುಃಖಾನಂ ಹಾನಿರ್ ಅಸ್ಯೋಪಜಾಯತೆ. ಪ್ರಸಾದದಿಂದ ಎಲ್ಲ ದುಃಖಗಳು ಕೂಡ ದೂರ ಹೋಗ್ಬಿಡ್ತವೆ, ಎಲ್ಲ ಪಾಪಕರ್ಮ ಕೂಡ ಮುಕ್ತವಾಗ್ತವೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ. ಸೊ ಭಗವಂತನು ಕೂಡ ಗೀತೆಯಲ್ಲಿ ಇನ್ನೊಂದ್ ಕಡೆ ಹೇಳೋದು, ನನಗೆ ಯಾರಾದರೂ ಏನಾದರೂ ಒಂದು ಎಲೆ, ಒಂದು ಹೂವು, ಒಂದು ಹಣ್ಣು, ಸ್ವಲ್ಪ ನೀರು ಅದನ್ನ ಅರ್ಪಿಸಿದರೆ, ಒಂದು ಭಕ್ತಿ ಭಾವದಿಂದ ಅರ್ಪಿಸಿದರೆ, ಒಂದು ನಂಬಿಕೆಯಿಂದ ಶ್ರದ್ಧೆಯಿಂದ ಅರ್ಪಿಸಿದರೆ, ನಾನು ಖಂಡಿತ ಅದನ್ನು ಸ್ವೀಕರಿಸ್ತೇನೆ. ಸೊ ಕೃಷ್ಣನಿಗೆ ಏನು ನಮ್ಮ ಆಹಾರ, ಕೃಷ್ಣನಿಗೆ ಹಸಿವಾಗ್ತಾ ಇದೆ, ಕೃಷ್ಣನಿಗೆ ಯಾರು ಅಲ್ಲಿ ಆಹಾರ ತಯಾರಿಸಿ ಮಾಡಿಲ್ಲ, ಹಾಗೇನಂತ. ಕೃಷ್ಣನಿಗೆ ಇದ್ದಾರೆ ಕೋಟಿ ಸಹಸ್ರ ಶತ ಸಂಭ್ರಮ ಸೇವೆ ಮಾನ, ಲಕ್ಷ್ಮೀ ಸಹಸ್ರ ಶತ ಸಂಭ್ರಮ. ಭಗವಂತನಿಗೆ ಕೋಟಿ ಲಕ್ಷ್ಮಿ ದೇವಿಯರು, ಆದಿಲಕ್ಷ್ಮಿ ಶ್ರೀಮತಿ ರಾಧಾರಾಣಿ. ಸೊ ಅವರು ಭಗವಂತನಿಗೆ ಸೇವೆ ಮಾಡಲು ನಿಮ್ಮ ಮಗ್ನರಾಗಿದ್ದಾರೆ. ಸೊ ಹಾಗಾಗಿ ಭಗವಂತನಿಗೆ ಕೊರತೆ ಇಲ್ಲ. ಆದ್ರೆ ನಾವು ಭಗವಂತನ ಸೇವೆ ಮಾಡಿದ್ರೆ ನಮಗೆ ಅದು ಒಳ್ಳೆಯದು. ಸೊ ಎನಿವೆ, ಸೊ ಹೀಗೆ ಭಗವಂತನು ಈ ತರ ಸ್ವೀಕರಿಸ್ತೇನೆ ಅಂತ ಹೇಳಿದ್ದಾನೆ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ಹಾಗೆ ಭಕ್ತರಾದವರು ಸಾಮಾನ್ಯವಾಗಿ ಅವರು ಭಗವಂತನಿಗೆ ಅರ್ಪಿಸಿ ನೈವೇದ್ಯ ಮಾಡಿ ಸ್ವೀಕರಿಸ್ತಾರೆ. ಸೊ ಮತ್ತೆ ಹಾಗೆ ಅವರು ಬೇರೆ ಭಕ್ತರ ಮನೆಗೂ ಕೂಡ ಹೋಗ್ತಾ ಅಲ್ಲಿ ಪ್ರಸಾದವನ್ನು ಸ್ವೀಕರಿಸ್ತಾರೆ. ಪ್ರಸಾದ ಬಿಟ್ಟು ಅವರೇನು ಸ್ವೀಕರಿಸೋದಿಲ್ಲ. ಬೇರೆ ಯಾರೋ ಒಬ್ಬ ದೊಡ್ಡ ಇವರು ಶ್ರೀಮಂತರು ಅವರು ಆಹ್ವಾನಿಸಿದ್ದಾರೆ, ತುಂಬಾ ತರದ ದೊಡ್ಡ ಇದಿದೆ, ಇಲ್ಲ, ಭಕ್ತರಾದವರು ಅಲ್ಲಿ ಸ್ವೀಕರಿಸೋದಿಲ್ಲ. ಅವರೇನಾದ್ರೂ ಭಕ್ತರಾಗಿದ್ದಾರೆ, ಅವರೇನಾದ್ರೂ ಭಗವಂತನಿಗೆ ನೈವೇದ್ಯ ಮಾಡಿದರೆ ಆಗ ಸ್ವೀಕರಿಸಬಹುದು. ಇಲ್ಲ ಅಂದ್ರೆ ಇದನ್ನು ಚೈತನ್ಯ ಮಹಾಪ್ರಭು ಹೇಳ್ತಾರೆ, ವಿಷೈರ ಅನ್ನ ಕಾಯಿಲ ಶುದ್ಧ ಮನ ದುಷ್ಟ ಹಾಯ್ ಹೇಳ್ತಾರೆ. ಯಾರು ಇಂದ್ರಿಯ ಸುಖದಲ್ಲಿ ತೊಡಗಿದ್ದಾರೆ, ಅಲ್ಲಿ ನಾವು ಆಹಾರವನ್ನು ಸ್ವೀಕರಿಸಿದರೆ ಆ ಒಂದು ಮನಸ್ಸು ನಮ್ದು ಕೂಡ ಹಾಗೆ ಭೋಗಿಸುವ ಒಂದು ಇದು ಇಚ್ಛೆಗಳು ಬರುತ್ತೆ, ಉತ್ಪತ್ತಿ ಆಗುತ್ತೆ ನಮಗೆ. ನಾವು ವೈರಾಗ್ಯ, ಚೈತನ್ಯ ಮಹಾಪ್ರಭು ನಮಗೆ ಕಲಿಸ್ತಾ ಇರೋದು ವೈರಾಗ್ಯ ವಿದ್ಯೆ, ಆಧ್ಯಾತ್ಮಿಕ ಇದು ನಾವು ಹೋಗ್ಬೇಕು ಅಂದ್ರೆ, ಭಗವಂತನ ಪಡಿಬೇಕು ಅಂದ್ರೆ ನಾವು ವೈರಾಗ್ಯವನ್ನು ಬೆಳೆಸ್ಬೇಕು, ಜ್ಞಾನವನ್ನು ಬೆಳೆಸ್ಬೇಕು. ಸೊ ಇದು ಬೆಳೆಸೋದಕ್ಕೆ ನಮಗೆ ಈ ತರ ಆಹಾರ ಇದರಿಂದ ನಮಗೆ ಯಾರು ಹಿಂದೆ ಸುಖದಲ್ಲಿ ತೊಡಗಿದ್ದಾರೆ ಅಲ್ಲಿಂದ ಆಹಾರ ತಿಂದರೆ ಅದು ಕೂಡ ನಮಗ್ ಬರುತ್ತೆ. ಸೊ ಈಗೆಲ್ಲ ಇದೆ, ಸೂಕ್ಷ್ಮ ನಿಯಮಗಳಿದೆ, ಬಹಳ ಸೂಕ್ಷ್ಮ ನಿಯಮಗಳಿದೆ. ಸೊ ಇಲ್ಲಿ ಹೇಳ್ತಾ ಇರೋದು ಹಾಗೆ. ಸೊ ಎನಿವೆ, ನಾವು ಒಂದು ಭಕ್ತರನ್ನು ಇಲ್ಲಿ ಆಹ್ವಾನಿಸಬೇಕು. ಭಕ್ತರು ಬಂದು ವೈಷ್ಣವರು, ಬ್ರಾಹ್ಮಣ ಅಂದ್ರೆ ಯಾರು ಪಾಲನೆ ಮಾಡ್ತಾ ಇದ್ದಾರೆ ಕಟ್ಟುನಿಟ್ಟಾಗಿ, ಸೊ ಅವರನ್ನು, ಅದೊಂದು ಪದ್ಧತಿ ಇದೆ, ಬ್ರಾಹ್ಮಣ ಭೋಜನ, ವೈಷ್ಣವ ಭೋಜನ, ಇದು ಪದ್ಧತಿ ಇದೆ ಹೇಳ್ತಾ ಇದ್ದಾರೆ ಇಲ್ಲಿ. ಆ ರೀತಿ ಮಾಡೋದ್ರಿಂದ ಆ ಸ್ಥಳ, ಆ ಮನೆ ಎಲ್ಲವೂ ಕೂಡ ಪರಿಶುದ್ಧವಾಗುತ್ತೆ. ಸೊ ಅದು ಮಾಡಬೇಕು. ಸೊ ನಮ್ಮ ಇದರಲ್ಲಿ ಸಂಸ್ಥೆ ಶ್ರೀಲ ಪ್ರಭುಪಾದ ಕೊಟ್ಟಿರೋ ಹಾಗೆ ನಮ್ಮ ಲೈಫ್ ಮೆಂಬರ್ಸ್ ಇರ್ತಾರೆ, ನಮ್ಮ ಜೀವ ಸದಸ್ಯರು, ಮತ್ತೆ ಇನ್ನ ನಮ್ಮ ಭಕ್ತರು ಇರ್ತಾರೆ, ಕಾಂಗ್ರಿಗೇಷನ್. ಸೊ ಇವರಲ್ಲಿ ಪರಸ್ಪರ
ದದಾತಿ ಪ್ರತಿಗೃಣಾತಿ ಭುಂಕ್ತೆ ಭೋಜಯತೆ ಚೈವ. ಸೊ 6 ರೀತಿಯ ಇದು ವಿನಿಮಯ. ಸೊ ನಾವು ಪರಸ್ಪರವಾಗಿ ನಾವು ಇದನ್ನ ಅಭ್ಯಾಸ ಮಾಡ್ತೇವೆ ನಾವು. ಸೊ ಅವರ ಮನೆ ದೇವಸ್ಥಾನ ಕರಿತೇವೆ, ಇಲ್ಲಿ ಅವ್ರ ಪ್ರಸಾದ ತಗೊಳ್ತಾರೆ, ನಾವು ಕೂಡ ಅವ್ರ ಮನೆಗೆ ಹೋಗ್ತೇವೆ, ಅಲ್ಲಿ ಅವರು ಭಗವಂತನಿಗೆ ಅರ್ಪಿಸಿದ ಪ್ರಸಾದ ಸ್ವೀಕರಿಸ್ತೇವೆ. ಸೊ ಇದರಿಂದ ಅವರ ಮಧ್ಯೆ ಕೂಡ ಆತ್ಮೀಯತೆ ಬೆಳೆಯುತ್ತೆ. ಭಗವಂತನ ಕೃಪೆಯಿಂದ, ಭಗವಂತನ ಪ್ರಸಾದ ಸೇವನೆಯಿಂದ ಅಲ್ಲಿ ಆ ಪಾಪ ಇಲ್ಲಿ ಹೇಳೋ ರೀತಿಯಲ್ಲಿ ಇಲ್ಲಿ ಆ ಪಾಪಗಳು ಕೂಡ ಹೋಗ್ಬಿಡ್ತವೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಶುದ್ಧ ಭಕ್ತರು ಇಲ್ಲ ಬ್ರಾಹ್ಮಣರು ವೈಷ್ಣವರು ಯಾರು ಶಿಸ್ತಿನಿಂದ ಅನುಷ್ಠಾನ ಮಾಡ್ತಾ ಇದ್ದಾರೆ, ಸೊ ಅವರು ಸ್ವೀಕರಿಸಿದಾಗ ಅಲ್ಲಿ ಆ ಸ್ಥಳವೂ ಕೂಡ ಅಲ್ಲಿ ಪರಿಶುದ್ಧವಾಗುತ್ತೆ ಅಂತ ಹೇಳ್ತಾರೆ. ಸೊ ಇಲ್ಲಿ ತುಂಬಾ ಸೂಕ್ಷ್ಮ ನಿಯಮಗಳು, ಇದು ತುಂಬಾ ಸೂಕ್ಷ್ಮ ನಿಯಮಗಳು. ಪ್ರಕೃತಿಯ ಇವನ್ನ ನೋಡ್ಬೇಕು, ಇದು ಕಾಣಬೇಕು, ನಾನು ಮೈಕ್ರೋಸ್ಕೋಪ್ ಹಾಕಿ ನೋಡ್ಬೇಕು, ನಾನು ಇನ್ನೊಂದು ಹಾಕಿ ನೋಡ್ಬೇಕು. ಕರ್ಮ ಇದನ್ನ ಆ ರೀತಿ ನೋಡೋದಲ್ಲ. ಇದು ನಾವು ಅಭ್ಯಾಸ ಮಾಡಿ ಇದನ್ನ ನಾವು ತಿಳ್ಕೊಳ್ಬಹುದು. ಹೌದು, ಡೆಫಿನೆಟ್ಲಿ ಇದರಿಂದ ನನಗೆ ನನ್ನ ಇದು ಆಧ್ಯಾತ್ಮಿಕ ಬೆಳವಣಿಗೆ ಬೆಳೀತಾ ಇದೆ, ನನಗೆ ನಿಜವಾದ ಜ್ಞಾನ ಬರ್ತಾ ಇದೆ, ವೈರಾಗ್ಯ ಬರ್ತಾ ಇದೆ, ನನಗೆ ನಾನು ನನ್ನ ಕುಟುಂಬದವರು ಎಲ್ಲರೂ ಕೂಡ ಆಧ್ಯಾತ್ಮಿಕವಾಗಿ ಪ್ರಗತಿ ಸಾಧಿಸ್ತಾ ಇದೆ. ಅದನ್ನ ನಾವೇ ಅನುಭವಿಸುವುದು. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದಂ ಉತ್ತಮಂ ಪ್ರತ್ಯಕ್ಷ ಅವಗಮಂ ಧರ್ಮ್ಯಂ ಸುಸುಖಂ ಕರ್ತಮವ್ಯೆ. ಸೊ ಈ ಭಕ್ತಿ ಯೋಗ ವಿಧಾನದಲ್ಲಿ ಈ ರೀತಿ ಆಹಾರವನ್ನು ಭಗವಂತನಿಗೆ ಅರ್ಪಿಸುವುದು, ಮತ್ತೆ ಭಕ್ತರನ್ನು ಕರೆಸಿ ಅವರಿಗೆ ಇದನ್ನು ವಿತರಣೆ ಮಾಡೋದು. ಸೊ ಇದೆಲ್ಲ ಪದ್ಧತಿಗಳು ಇದರಲ್ಲಿ ನಾವು ಮಾಡ್ತಾ ಮಾಡ್ತಾ ಇದು ಪ್ರತ್ಯಕ್ಷ ಅವಗಮಂ, ಪ್ರತ್ಯಕ್ಷವಾಗಿ ನಾವು ಅನುಭವಿಸಬಹುದು. ಸೊ ಕೆಲವು ಸಂಗತಿಗಳಿದೆ. ಸೊ ಶ್ರೀ ಚೈತನ್ಯ ಮಹಾಪ್ರಭುಗಳು ದಕ್ಷಿಣ ಭಾರತಕ್ಕೆ ಬರ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭು ಸೊ ದಕ್ಷಿಣ ಭಾರತಕ್ಕೆ ಬಂದಾಗ ಒಮ್ಮೆ ಒಂದು ಸಲ ಬುದ್ಧಿಸ್ಟ್ ಬೌದ್ಧರು, ಸೊ ಬಹಳ ಜನ ಇದ್ರು, 500 ವರ್ಷಗಳ ಹಿಂದೆ ಕೂಡ ತುಂಬಾ ಬೌದ್ಧರು ಇದ್ರು. ಸೊ ಇವರು ಒಂದು ದೊಡ್ಡ ತಂಡನೇ ಇತ್ತು ಅವ್ರದ್ದು. ಅದರಲ್ಲಿ ಒಬ್ಬ ದೊಡ್ಡ ಅವರ ಗುರು ಇದ್ದ, ಬೌದ್ಧವಾದಿಗಳ ಗುರು. ಈಗ ಈಗಿನ ಗುರು ಯಾರು? ಬುದ್ಧದ ಮುಖ್ಯ ಗುರು ಎಲ್ಲರಿಗೂ ನೆನಪಿರುತ್ತೆ. ಯಾರು ಬೌದ್ಧರ ಗುರು? ಯಾರು ಗೊತ್ತಾ? ಬುದ್ಧಿಸ್ಟ್. ಅವ್ರದ್ದು ಒಂದು ಪರಂಪರೆ ಅವ್ರದ್ದು ಇರುತ್ತೆ. ಅವರಲ್ಲಿ ಒಬ್ಬ ಗುರು ಇದ್ದಾರೆ, ಈಗ ಫೇಮಸ್ ಇದ್ದಾರೆ. ಗೊತ್ತಿಲ್ವಾ? ಯಾರು ಗೊತ್ತಿಲ್ವಾ? ಎಸ್ ಮಾತಾಜಿ, ದಲೈ ಲಾಮಾ. ದಲೈ ಲಾಮಾ ಅವರು ಟಿಬೆಟ್ ಅಲ್ಲಿ ಪಾಪ ಅಲ್ಲಿ ಅವ್ರ ದೇಶದಲ್ಲಿ ಅವ್ರಿಗೆ ಚೀನಾ ದೇಶ ಬಂದು ಅವ್ರ ಮೇಲೆ ಆಕ್ರಮಿಸಿ ಅವ್ರ ಪಾಪ ಬರ್ಬೇಕಾಯ್ತು. ಸೊ ಎನಿವೆ, ಸೊ ಅವರ ಗುರುಗಳು ಅವ್ರಿಗೆ ದೊಡ್ಡ ಸ್ಥಾನ ಇದೆ. ದಲೈ ಲಾಮಾ, ಪಂಚೆನ್ ಲಾಮಾ ಏನೋ ಇದೆ ಅವರು. ಸೊ ಎನಿವೆ, ಸೊ ಹೀಗೆ ಶ್ರೀ ಚೈತನ್ಯ ಮಹಾಪ್ರಭುಗಳು 500 ವರ್ಷಗಳ ಹಿಂದೆ ದಕ್ಷಿಣ ಭಾರತಕ್ಕೆ ಬರುವಾಗ ಇಲ್ಲಿ ಒಂದು ದೊಡ್ಡ, ಎಲ್ಲಿ ಯಾವ ಪ್ಲೇಸ್ ನನಗೆ ಅಲ್ಲಿ ಗೊತ್ತಿಲ್ಲ ಯಾವುದು ಅಂತ, ಎಲ್ಲೋ ಆಂಧ್ರ ಪ್ರದೇಶ, ತಮಿಳ್ನಾಡು, ಎಲ್ಲಿ ಗೊತ್ತಿಲ್ಲ, ಇಲ್ಲಿ ಕರ್ನಾಟಕನ ಇಲ್ಲ, ದಕ್ಷಿಣ ಭಾರತದಲ್ಲಿ ಆದ್ರೆ ಅಲ್ಲಿ ಅವರು ಬುದ್ಧದ ದೊಡ್ಡ ತಂಡ ಇರುತ್ತೆ, ದೊಡ್ಡ ಅವ್ರದ್ದು ಇರುತ್ತೆ, ಸ್ಕಾಲರ್ಸ್ ಎಲ್ಲ ವಿದ್ವಾಂಸರು. ಸೊ ಹೇಳ್ತಾರೆ ಚೈತನ್ಯ ಮಹಾಪ್ರಭು ಅವ್ರ ಜೊತೆ ಇದು ಮಾಡ್ತಾರೆ, ವಾದ ಮಾಡ್ತಾರೆ. ಚೈತನ್ಯ ಮಹಾಪ್ರಭು ಸೋಲಿಸ್ಬಿಡ್ತಾರೆ ಅವ್ರು. ಚೈತನ್ಯ ಮಹಾಪ್ರಭು ಪ್ರಭುಪಾದರು ನೀವು ಚೈತನ್ಯ ಚರಿತಾಮೃತ ಹೋದ್ರೆ ತುಂಬಾ ಡೀಟೇಲ್ ಕೊಟ್ಟಿದ್ದಾರೆ. ಯಾರು ಬುದ್ಧಿಸ್ಟ್ ಸಿಕ್ಕಿದ್ರೆ ನೀವು ಅದನ್ನ ತಿಳ್ಕೊಂಡ್ರೆ ನೀವು ಬುದ್ಧಿಸ್ಟ್ನ ಶೂನ್ಯವಾದ ನೀವು ಸೋಲಿಸ್ಬೋದು. ಅಷ್ಟು ತುಂಬಾ ಪುಟಗಳಿದೆ. ಶೂನ್ಯವಾದ ಬೌದ್ಧ ತತ್ವ ಆತ್ಮ ಕೂಡ ನಂಬೋದಿಲ್ಲ. ಸೊ ಚೈತನ್ಯ ಮಹಾಪ್ರಭು ಸೋಲಿಸ್ಬಿಡ್ತಾರೆ. ಸೊ ಚೈತನ್ಯ ಮಹಾಪ್ರಭು ಸೋಲಿಸಿದ ಮೇಲೆ ಅವ್ರಿಗೆ ಯಾರು ಸೋಲಿಲ್ಲ ಅವ್ರಿಗೆ, ಯಾಕಂದ್ರೆ ಅವ್ರು ತರ್ಕವಾದದಲ್ಲಿ ತುಂಬಾ ಎಕ್ಸ್ಪರ್ಟ್ಸ್, ಲಾಜಿಷಿಯನ್ಸ್. ಸ್ವಲ್ಪ ಜನ ಇರ್ತಾರ, ನೀವು ಮಾತಾಡ್ತಿದ್ರು ಸೋಲ್ಸಕ್ ಆಗೋದಿಲ್ಲ, ತುಂಬಾ ವಾಕ್ಚಾತುರ್ಯ ಇರುತ್ತೆ ಕೆಲವು ಜನ. ಸೊ ಹೇಳ್ತಾರೆ ಬೌದ್ಧರು ಹಾಗೆ ತುಂಬಾ ವಾಕ್ಚಾತುರ್ಯ, ಮಾತಿನಲ್ಲಿ ಸೋಲ್ಸಕ್ಕಾಗಲ್ಲ, ಮಾತಲ್ಲಿ ಗೆಲ್ಲಕ್ಕಾಗಲ್ಲ. ಒಮ್ಮೆ ನಿಮ್ಗೂ ಅನುಭವ ಇರುತ್ತೆ, ಯಾರು ಸ್ನೇಹಿತರು ಯಾರಾದರೂ ನೆಂಟರು ಬಹಳ ಮಾತಲ್ಲಿ ಅವರು ಇದು. ಸೊ ಹಾಗೆ ಬೌದ್ಧರು ಕೂಡ. ಸೊ ಚೈತನ್ಯ ಮಹಾಪ್ರಭು ಅವ್ರನ್ನ ಸೋಲಿಸ್ತಾರೆ. ಚೈತನ್ಯ ಮಹಾಪ್ರಭು ಎಲ್ಲರನ್ನೂ ಸೋಲಿಸ್ತಾರೆ, ದಿಗ್ವಿಜಯ. ಎಲ್ಲರೂ ಕೂಡ ಸಾಕ್ಷಾತ್ ಕೃಷ್ಣನೇ ಚೈತನ್ಯ ಮಹಾಪ್ರಭು. ಸೊ ಬೌದ್ಧವಾದದಲ್ಲಿರೋ ದೋಷಗಳನ್ನ ತೋರಿಸಿ ಅವ್ರನ್ನ ಸೋಲಿಸ್ತಾರೆ. ಸೊ ಅವ್ರಿಗೆ ತುಂಬಾ ಬೇಸರ ಆಗುತ್ತೆ ಬೌದ್ಧನಿಗೆ. ಸೊ ಆಮೇಲೆ ಏನ್ ಮಾಡ್ತಾರಂತೆ ಅವರು ಚೈತನ್ಯ ಮಹಾಪ್ರಭುಗೆ ಒಂದು ಕಾಣಿಕೆಯಾಗಿ ಒಂದು ಚಿನ್ನದ ತಟ್ಟೆಯಲ್ಲಿ ಆಹಾರವನ್ನು ತರ್ತಾರೆ. ಸೊ ಅವ್ರು ಹೇಳ್ತಾರೆ, ಮಹಾಪ್ರಸಾದ, ಒಂದು ತಟ್ಟೆಯಲ್ಲಿ ಮಹಾಪ್ರಸಾದವನ್ನು ತಂದಿದ್ದೇವೆ, ಇದನ್ನು ತಿನ್ನಿ ನೀವು. ಆಕ್ಚುಲಿ ಅದು ಮಹಾಪ್ರಸಾದ ಅಲ್ಲ, ಹೇಳ್ತಾರೆ ಅವ್ರ ಭಕ್ತರಲ್ಲ ಅವರು. ಸೊ ಭಕ್ತರು ಭಗವಂತನಿಗೆ ಅರ್ಪಿಸಿದ್ರೆ ಅದು ಪ್ರಸಾದ ಆಗುತ್ತೆ. ಭಗವಂತನು ಮತ್ತೆ ಅವರ ಶುದ್ಧ ಭಕ್ತರು ಸಿಕ್ಕ ಅದು ಮಹಾಪ್ರಸಾದ ಆಗುತ್ತೆ. ಆದ್ರೆ ಇಲ್ಲಿ ಅವರ ತತ್ವವೇ ಬೇರೆ. ಅವರು ಭಗವಂತನನ್ನು ನಂಬೋದಿಲ್ಲ, ಭಗವಂತನ ಸಾಕಾರ ಸ್ವರೂಪ ನಂಬೋದಿಲ್ಲ, ಕೃಷ್ಣ ಅಂತ ಪರಮಪುರುಷ ಅಂತ ಒಪ್ಪೋದಿಲ್ಲ. ಅವ್ರು ಏನ್ ಮಹಾಪ್ರಸಾದ ಅಂತ ಹೇಳ್ತಾರೆ. ಬಟ್ ಎನಿವೆ ಅವ್ರು ಮಹಾಪ್ರಸಾದ ಅಂತ ಹೇಳ್ತಾ ಬಂದು ಚೈತನ್ಯ ಮಹಾಪ್ರಭುವಿಗೆ ಹತ್ರ ಬರ್ತಾರ ಅವ್ರ ಶಿಷ್ಯರೆಲ್ಲ.
ಸೊ ಹೇಳ್ತಾರೆ ಇಲ್ಲ, ಅದು ಮಹಾಪ್ರಸಾದ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಆಕ್ಚುಲಿ ಅವರು ಏನೋ ಒಂದು ಇದು ಮಾಡಿರ್ತಾರೆ ಆಹಾರಕ್ಕೆ, ಈ ರೀತಿ ಏನೋ ಅದನ್ನ ಸ್ಪರ್ಶಿಸಲು ಕೂಡ ಕೊಡೋದು ಏನೋ ಮೋಸ್ಟ್ಲಿ ಬೇರೆ ಏನೋ ಬೆರಕೆ ಮಾಡಿರ್ತಾರೆ, ಬೇರೆ ಏನೋ ಏನೋ ಗೊತ್ತಿಲ್ಲ ಏನ್ ಬೆರಕೆ ಮಾಡಿರ್ತಾರೆ ಅಂತಕ್ಕೆ. ಮೋಸ್ಟ್ಲಿ ಏನೋ ಇದರಿಂದ ಗೋವಿನಿಂದ ಇದ್ ಮಾಡಿ ಬಂದಿರೋದು, ಇನ್ನೊಂದೇನೋ ಮಾಡಿರ್ತಾರೋ, ಏನೋ ಏನೋ ಮಾಂಸವೋ ಏನೋ. ಸೊ ಅದು ತಂದು ತರ್ತಾರೆ ಅವರು. ಹೇಳ್ತಾರೆ ಅಲ್ಲಿ ಬಂದದ್ದು ಏನಾಗುತ್ತೆ, ಹತ್ರ ಚೈತನ್ಯ ಮಹಾಪ್ರಭು ಹತ್ರ ತರ್ದು ಕೊಡ್ತಾರೆ. ಅಲ್ಲಿಗೆ ದೊಡ್ಡ ಒಂದು ಹದ್ದು ಬರುತ್ತೆ, ದೊಡ್ಡ ಗರುಡ, ಗರುಡ ಮೋಸ್ಟ್ಲಿ ಬಹುಶಃ ಗರುಡ ಅನ್ಸುತ್ತೆ ಅದು. ದೊಡ್ಡ ಹಕ್ಕಿ ಬರುತ್ತೆ. ಹಕ್ಕಿ ಬಂದು ಆ ತಟ್ಟೆನ ತೆಗೆದ್ಕೊಂಡು ಹೋಗ್ಬಿಡುತ್ತೆ ಮೇಲೆ. ಆ ತೆಗೆದ್ಕೊಂಡು ಹೋಗ್ಬಿಟ್ಟು ಮೇಲೆ ಸ್ವಲ್ಪ ಮೇಲೆ ತಗೊಂಡು ಹೋಗುತ್ತೆ. ಎಲ್ಲರೂ ಕೂಡ ಏನಾಯ್ತು ತಟ್ಟೆ, ನಾವು ದೊಡ್ಡ ತಟ್ಟೆಯಲ್ಲಿ ದೊಡ್ಡ ಇದು ಔತಣವನ್ನು ಇವ್ರಿಗೆ ಚೈತನ್ಯ ಅವ್ರಿಗೆ ಕೊಟ್ಟು ಅವರನ್ನು, ಅವರ ಮನಸ್ಸನ್ನು ಕಲ್ಮಶ ಮಾಡೋದೋ ಇಲ್ಲ ಅವರ ವಿಷ ಕೊಟ್ಟು ಏನೋ ಉದ್ದೇಶ ಇತ್ತು ಗೊತ್ತಿಲ್ಲ. ಆ ತಟ್ಟೆಯಿಂದ ಅದರಲ್ಲಿ ಆಹಾರ ಏನಿತ್ತು, ವಿಷ ಇತ್ತು ಏನು. ಸೊ ಅದನ್ನು ತಂದದ್ದವರು ಅದೇ ಈ ದೊಡ್ಡ ಅಕ್ಕಿ ತಗೊಂಡೋಯ್ತು ಮೇಲೆ ಆ ತಟ್ಟೆ ತಗೊಂಡೋಗಿ ಅದೆಲ್ಲ ಆಹಾರಗಳೆಲ್ಲ ಅವರೇನಿತ್ತು ಹಣ್ಣುಗಳು ಇನ್ನೆಲ್ಲ ಕೆಳಗ್ ಬಿತ್ತು. ಮತ್ತೆ ತಟ್ಟೆ ಮೇಲೋಯ್ತು. ಮೇಲೋಗಿ ಕೇಳ್ತಾರೆ ಮತ್ತೆ ಅಲ್ಲಿ ಯಾರು ಬುದ್ಧ ಗುರುಗಳಿದ್ರು, ಬುದ್ಧರ ಬೌದ್ಧವಾದಿಗಳು ಅವರ ಇವರು, ಆ ಗುರುವಿನ ಮೇಲೆ ತಲೆ ಮೇಲೆ ಆ ತಟ್ಟೆನ ಬೀಳಿಸ್ತದೆ ಅಕ್ಕಿ. ಸೊ ತುಂಬಾ ಮೇಲಿಂದ ಏನಾಗುತ್ತೆ ನಮ್ಗೆ, ಮೇಲಿಂದ ತುಂಬಾ ಮೇಲಿಂದ ತಟ್ಟೆ ತಲೆಗೆ ಬಿದ್ರೆ ಏನಾಗುತ್ತೆ, ಅವ್ರಿಗೇನಾಗ್ಲಿಲ್ಲ. ಅವ್ರಿಗೇನು ಪೆಟ್ಟು ಬಿದ್ರೆ ಅದರಿಂದ ಏನೋ ಅವ್ರಿಗೆ ರಕ್ತ ಅದೆಲ್ಲ ಬರ್ಲಿಲ್ಲ ಅನ್ಸುತ್ತೆ. ಆದ್ರೆ ದೊಡ್ಡ ಪೆಟ್ಟು ಬಿತ್ತು. ಸಡನ್ ಆಗಿ ಆತ ತಲೆ ಮೇಲೆ ಬಿದ್ರೆ ಏನಾಗುತ್ತೆ, ಮೂರ್ಛೆ ಹೋಗ್ಬಿಡುತ್ತೆ. ಸೊ ಹೇಳ್ತಾರೆ ಆ ಬುದ್ಧ ಗುರುಗಳು ಮೂರ್ಛಿತರಾಗ್ಬಿಟ್ರು. ಸೊ ಮೂರ್ಛಿತರಾಗಿದ್ದೆ ಎಲ್ಲರೂ ಕೂಡ ಕೋಲಾಹಲ. ಯಾಕಂದ್ರೆ ಅಲ್ಲೆಲ್ಲ ಅವ್ರಿಗೆ ಚೈತನ್ಯ ಮಹಾಪ್ರಭು ಇದು ಗೊತ್ತಾಯ್ತು. ಕೇವಲ ವಾದದಲ್ಲಿ ಸೋಲ್ಸಿದ್ದಲ್ಲ, ಅವ್ರು ಇವ್ರೇನು ಮಾಡಕ್ಕಾಗಲ್ಲ ಅವರು. ಸೊ ಅವ್ರ ಚೈತನ್ಯ ಮಹಾಪ್ರಭು ಬಂದು ಎಲ್ಲ ಬುದ್ಧ ಎಷ್ಟು ಶಿಷ್ಯರಿದ್ರು, ಆ ಗುರುಗೆ ಎಷ್ಟೋ 1000 ಶಿಷ್ಯರು ಏನೋ ಅನ್ಸುತ್ತೆ, ಬಹಳ ಶಿಷ್ಯರು, ದೊಡ್ಡ ವಿದ್ವಾಂಸ ಅವ್ರ ಗುರುಗೆ ಹೀಗಾಗ್ಬಿಟ್ಟಿದೆ. ಗುರು ಮೂರ್ಛಿತವಾಗಿ ಬಿದ್ದೋಗ್ಬಿಟ್ಟಿದ್ದಾರೆ. ಸೊ ಯಾರಿಗೂ ಇವ್ರಿಗೆ ಗೊತ್ತಾಗ್ತಾ ಇಲ್ಲ, ಏನು ನಮ್ಮ ಗುರು ಸತ್ತೋಗ್ಬಿಟ್ರ ಬದುಕಿದಾರ ಗೊತ್ತಾಗ್ತಾ ಇಲ್ಲ. ಸೊ ಎಲ್ಲರೂ ಬಂದು ಚೈತನ್ಯ ಮಹಾಪ್ರಭುಗೆ ಕಾಲಿಡಿದ್ದಾರೆ ಎಲ್ಲರೂ ಶಿಷ್ಯರು. ಸೊ ಹೇಳ್ತಾರೆ, ಆಗ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದನ್ನು ನಿಮ್ಮ ಗುರುವಿನ ಕಿವಿಯಲ್ಲಿ ಹತ್ತಿರ ಹೋಗಿ ಗಟ್ಟಿಯಾಗಿ ಹೇಳಿ. ಸೊ ಅಂತ ಚೈತನ್ಯ ಮಹಾಪ್ರಭು ಹೇಳ್ತಾರೆ. ಸೊ ಚೈತನ್ಯ ಮಹಾಪ್ರಭು ಹೇಳಿದ್ಮೇಲೆ ಎಲ್ಲ ಶಿಷ್ಯರು ಮತ್ತೆ ಅವರು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಹೇಳ್ತಾ ಅವ್ರ ಗುರುವಿನ ಹತ್ತಿರ ಹೋಗಿ ಎಲ್ಲ ಶಿಷ್ಯರು ಗಟ್ಟಿಯಾಗಿ ಹೇಳಿ. ಸೊ ಹೇಳ್ತಾರೆ, ಅವಾಗ ಗುರು ಎಚ್ಚರಾಗಿ ಅವರು ಕೂಡ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಸೊ ಹೇಳ್ತಾರೆ ಆಕ್ಚುಲಿ ಚೈತನ್ಯ ಮಹಾಪ್ರಭು ಅವ್ರಿಗೆ ದೀಕ್ಷೆ ಕೊಟ್ಟದ್ದು. ಯಾರಿಗೆ? ಆ ಶಿಷ್ಯರಿಗೆ. ಬೌದ್ಧವಾದಿಗಳು ಯಾರಿದ್ದಾರೆ ಅವರೆಲ್ಲ ಸಮೂಹ ಇರುತ್ತೆ, ಅವರಿಗೆ ಅವ್ರು ದೀಕ್ಷೆ ಕೊಟ್ಟರು. ನಂತರ ಅವರು ಚೈತನ್ಯ ಮಹಾಪ್ರಭುವಿಂದ ಕೇಳಿ ಹರೇ ಕೃಷ್ಣ ಮಂತ್ರವನ್ನು ಅವರು ಗುರುಗಳಾಗ್ಬಿಟ್ರು. ಅವರು ಗುರುಗಳಾಗಿ ಗುರುಗೆ ಹೋಗಿ ಅವರು ದೀಕ್ಷೆ ಕೊಟ್ರು. ಅವರು ಹರೇ ಕೃಷ್ಣ ಮಂತ್ರ ಹೇಳುವಂತ ಇರ್ಬಹುದು, ಭೌತಿಕವಾಗಿ ಅವರು ಗುರುಸ್ಥಾನದಲ್ಲಿ ಇದ್ರು ಮೊದಲು, ಗುರುವಿನ ಮುಖ್ಯ ಗುರು. ಆದ್ರೆ ಅವರು ಭಕ್ತರಾದ್ಮೇಲೆ ಚೈತನ್ಯ ಮಹಾಪ್ರಭುವಿಂದ ಕೇಳಿದ್ಮೇಲೆ ಅವರು ವೈಷ್ಣವರಾದರು ಅವ್ರ ಶಿಷ್ಯರು. ಮತ್ತೆ ಅವ್ರ ಶಿಷ್ಯರೇ ಅವರ ಗುರುನ ಹರೇ ಕೃಷ್ಣ ಮಂತ್ರದ ಹರಿನಾಮ ದೀಕ್ಷೆಯನ್ನು ಕೊಟ್ಬಿಟ್ಟು ಅಂತ ಹೇಳ್ತಾರೆ. ಸೊ ಹೀಗೆ ಚೈತನ್ಯ ಮಹಾಪ್ರಭುವಿನ ಅದ್ಭುತ ಲೀಲೆಗಳು ಇದು ನಾವು ಕೇಳ್ತೇವೆ. ಸೊ ಆಹಾರ ಹೀಗಿದೆ, ಆಹಾರ ಸೇವನೆ ಮಾಡಬಾರ್ದು. ಚೈತನ್ಯ ಮಹಾಪ್ರಭು ಸೇವಿಸಲಿಲ್ಲ ಆಹಾರವನ್ನು, ಬೌದ್ಧರು ಕೊಟ್ಟ ಆಹಾರ ಸೇವಿಸಲಿ. ಆದ್ರೆ ಚೈತನ್ಯ ಮಹಾಪ್ರಭು ಸೇವಿಸ್ತಾ ಇದ್ರು. ಅವರು ಸನ್ಯಾಸಿಗಳಾಗಿರೋದ್ರಿಂದ ಅವ್ರು ಪ್ರತಿಯೊಂದು ದಿವಸ ಅವರ ಭಕ್ತರು ಅವರನ್ನು ಆಹ್ವಾನಿಸ್ತಾ ಇದ್ರು. ಅವರು ಜಗನ್ನಾಥ್ ಪುರಿಯಲ್ಲಿ ಇರೋ ಸಮಯದಲ್ಲಾಗ್ಬೋದು, ಇಲ್ಲ ದಕ್ಷಿಣ ಭಾರತದಲ್ಲಿ ಬರುವ ಸಮಯದಲ್ಲಾಗ್ಬೋದು, ಅವರು ಆಹಾರವನ್ನು ಭಕ್ತರ ಆಹ್ವಾನದ, ಬ್ರಾಹ್ಮಣರು ವೈಷ್ಣವರ ಆಹ್ವಾನದಲ್ಲಿ ಅವರು ಸ್ವೀಕರಿಸ್ತಾ ಇದ್ರು, ಚೈತನ್ಯ ಮಹಾಪ್ರಭು ಸ್ವೀಕರಿಸ್ತಾ ಇದ್ರು. ಸೊ ಒಮ್ಮೆ ಚೈತನ್ಯ ಮಹಾಪ್ರಭು ಹಾಗೆ ಎಲ್ಲಿಗೆ ಹೋಗ್ತಾರೆ, ಮಥುರಾಗ ಹೋಗ್ತಾರೆ. ಸೊ ಮಥುರೆಯಲ್ಲಿ ಹೋದಾಗ ಚೈತನ್ಯ ಮಹಾಪ್ರಭು ಎಲ್ಲೋದ್ರು ಅಷ್ಟೇ ಅವರ ದಿವ್ಯ ಲಕ್ಷಣಗಳು ಮತ್ತೆ ಅವರು ಇದಕ್ಕೆ ಹೋಗ್ತಾರೆ. ಅವರ ಒಂದು ನರ್ತನೆಯನ್ನು ನೋಡಿ ಅಲ್ಲಿ ಇಲ್ಲಿ ಮಥುರಾಲಿ ಕೃಷ್ಣ ಮಂದಿರ, ಕೃಷ್ಣ ಅವರ ಜನ್ಮಸ್ಥಳ. ಸೊ ಚೈತನ್ಯ ಮಹಾಪ್ರಭು ಹೋದಾಗ ಅವರು ಅಷ್ಟು ಆನಂದದಿಂದ ಅಲ್ಲಿ ನೃತ್ಯ ಮಾಡಕ್ಕೆ ಶುರು ಮಾಡ್ತಾರೆ. ಸೊ ಹೇಳ್ತಾರೆ, ಆಗ ಇನ್ನೊಬ್ಬ ವ್ಯಕ್ತಿ ಇರ್ತಾರೆ ಅಲ್ಲಿ, ಆ ವ್ಯಕ್ತಿ ಕೂಡ ಚೈತನ್ಯ ಮಹಾಪ್ರಭು ನೋಡಿ ಅವರು ಚೈತನ್ಯ ಮಹಾಪ್ರಭು ಜೊತೆಗೆ ಸಂಕೀರ್ತನೆ ಮಾಡಕ್ ಶುರು ಮಾಡ್ತಾರೆ. ಸೊ ಚೈತನ್ಯ ಮಹಾಪ್ರಭು ಗೊತ್ತಾಗುತ್ತೆ, ಆಮೇಲೆ ಇವರಿಗೂ ಗೊತ್ತಾಗುತ್ತೆ, ಯಾರಿಗೆ ನೀವೇ ನಂಗೆ ಸ್ವಲ್ಪ ಅವ್ರಿಗೆ ಗೊತ್ತಾಗುತ್ತೆ, ಇವ್ರಿಗೆ ಗೊತ್ತಾಗುತ್ತೆ ನೀವೇ. ಸೊ ಹೇಳ್ತಾರೆ, ಆ ಭಕ್ತರು
ಮತ್ತೆ ಚೈತನ್ಯ ಮಹಾಪ್ರಭುನ ಹೇಳ್ತಾರೆ, ನಿಮಗೆ ಏನಾದರೂ ಇವರು ಮಾಧವೇಂದ್ರ ಪುರಿಯವರ ಕನೆಕ್ಷನ್ ಇರಬೇಕು. ಯಾಕಂದ್ರೆ ಹೇಳ್ತಾರೆ, ಈ ರೀತಿಯ ಒಂದು ಆನಂದ ಭಗವಂತನ ನಾಮ ಜಪದಲ್ಲಿ, ಭಗವಂತನ ಸ್ಮರಣೆಯಲ್ಲಿ ಬರ್ಬೇಕಂದ್ರೆ ಅದು ಮಾಧವೇಂದ್ರ ಪುರಿಯ ಪರಂಪರೆಯಲ್ಲೇ ಸಾಧ್ಯ. ಯಾಕೆ ಮಾಧವೇಂದ್ರ ಪುರಿ ಮಧ್ವಾಚಾರ್ಯ ಪರಂಪರೆಯಲ್ಲಿ ಬರ್ತಾರೆ, ಆದ್ರೆ ಅಲ್ಲಿಂದ ಅಷ್ಟು ಉನ್ನತ ಇದನ್ನು ತೋರಿಸೋ ಭಕ್ತರು, ಆ ತರ ಮಾಧುರ್ಯ ರಸದಲ್ಲಿ ಆ ಒಂದು ಆಸ್ವಾದಿಸುವ ಒಂದು ಭಕ್ತರು. ಸೊ ಅದು ಚೈತನ್ಯ ಮಹಾಪ್ರಭು ಇರ್ತಾರೆ. ಹಾಗೆ ಅವರು ಮಾಧವೇಂದ್ರ ಪುರಿ ಶಿಷ್ಯರು ಇರ್ತಾರೆ ಅಲ್ಲಿ. ಎನಿವೆ, ಸೊ ಅಲ್ಲಿ ಚೈತನ್ಯ ಮಹಾಪ್ರಭು ಮತ್ತೆ ಅವರ ಮನೆಗೆ ಅವರು ಆಹ್ವಾನಿಸ್ತಾರೆ. ಸೊ ಹೇಳ್ತಾರೆ, ಆ ವ್ಯಕ್ತಿ ಮಾಧವೇಂದ್ರ ಪುರಿಯ ಶಿಷ್ಯರು. ಮಾಧವೇಂದ್ರ ಪುರಿಗೆ ಬಹಳ ಶಿಷ್ಯರಿದ್ರು. ಒಬ್ಬ ಶಿಷ್ಯರು ಈಶ್ವರಪುರಿ, ಐಶ್ವರಪುರಿಯ ಶಿಷ್ಯರು ಚೈತನ್ಯ ಮಹಾಪ್ರಭು. ಸೊ ಬಹಳ ಶಿಷ್ಯರು. ಈ ಬ್ರಾಹ್ಮಣ ಯಾರು ಇದ್ದರು ಅಲ್ಲಿ ಇದರಲ್ಲಿ ಮಥುರೆಯಲ್ಲಿ, ಅವರು ಕೂಡ ಇವರ ಗುರುವಿನ ಸಮಾನ. ಆದರೆ ಹೇಳ್ತಾರೆ, ಅವರು ಕೌಟುಂಬಿಕವಾಗಿ ನೋಡಿದ್ರೆ ಅವರು ಉತ್ತಮ ದರ್ಜೆಯ ಬ್ರಾಹ್ಮಣ ಕುಟುಂಬ ಅಲ್ಲ. ಸೊ ಇಲ್ಲಿ ಹೇಳೋದು, ಬ್ರಾಹ್ಮಣರಂದ್ರೆ ಇಂದ್ರೆ ಸಂಪೂರ್ಣವಾಗಿ ಪಾಲನೆ ಮಾಡ್ತಾ ಇದ್ರು, ಮತ್ತೆ ವೈಷ್ಣವರಾಗಿದ್ರು ಅವರು. ಅವರೆಲ್ಲ ಕೂಡ ಸಾಲಿಗ್ರಾಮವನ್ನು ಇಟ್ಟು ಭಗವಂತ ಪೂಜೆ ಮಾಡ್ತಾ ಇದ್ರು. ಇವತ್ತಿನ ರೀತಿಯ ನಾಸ್ತಿಕ ಬ್ರಾಹ್ಮಣರು ಅನ್ನೋದಿಲ್ಲ. ಬ್ರಾಹ್ಮಣ ಅಂದ್ರೆ ಶಮಾದಮ ತಪ ಶೌಚಂ ಕ್ಷಾಂತಿರಾರ್ಜಮೇವಚ ಜ್ಞಾನಂ ವಿಜ್ಞಾನಂ ಆಸ್ತಿಕ್ಯಂ ಬ್ರಹ್ಮಕರ್ಮ ಸ್ವಭಾವಚ. ಬ್ರಾಹ್ಮಣ ಅಂದ್ರೆ ಆಸ್ತಿಕನು, ಅವನು ಭಗವಂತನ ನಂಬ್ತಾನೆ, ಅವನು ಕೃಷ್ಣನ ನಂಬ್ತಾನೆ, ಕೃಷ್ಣನ ಸೇವಕನು. ಹಾಗೆ ಸಾಲಿಗ್ರಾಮ ಇದ್ದು ಪೂಜಿಸಿ ಆ ನೈವೇದ್ಯ ಅರ್ಪಣೆ ಮಾಡೋದು ಬ್ರಾಹ್ಮಣನ ಕರ್ತವ್ಯ. ಸೊ ಹೀಗೆ ಇದು ಈ ಬ್ರಾಹ್ಮಣ ಆದ್ರೆ ಈ ವರ್ಗದ ಬ್ರಾಹ್ಮಣ ಅಂದ್ರೆ ಏನಂದ್ರೆ, ಚೈತನ್ಯ ಮಹಾಪ್ರಭು ಭೇಟಿ ಮಾಡಿದ್ದ ವ್ಯಕ್ತಿ ಅವರು ಸನೋದಿಯ ಬ್ರಾಹ್ಮಣ ಅಂತಾನು ಹೇಳ್ತಾರೆ. ಅವರು ಸನೋದಿಯ ಬ್ರಾಹ್ಮಣ ಅನ್ನೋದು ಅವರು ಬ್ರಾಹ್ಮಣರಲ್ಲಿ ಸ್ವಲ್ಪ ಕೆಳಮಟ್ಟ ಅಂತ. ಯಾಕಂದ್ರೆ ಅವರು ಶಿಷ್ಯರು ಅವ್ರು ಯಾರಿಗೆ ಅವರು ಇದು ಮಾಡ್ತಾರೆ, ಮಾರ್ಗದರ್ಶನ ಕೊಡ್ತಾರೆ, ಅವರೆಲ್ಲ ಅಷ್ಟು ಧರ್ಮದ ಅನುಷ್ಠಾನದಲ್ಲಿಲ್ಲ. ಸೊ ಇವರು ಅವರ ಜೊತೆಗೆ ಸಂಪರ್ಕದಲ್ಲಿರೋದ್ರಿಂದ ಇವರನ್ನು ಬೇರೆ ದರ್ಜೆಯ ಬ್ರಾಹ್ಮಣರು, ಬೇರೆ ವ್ಯಕ್ತಿಗಳು ಅವರನ್ನು ಅಷ್ಟು ಇದು ಮಾಡೋದಿಲ್ಲ. ಅವ್ರಿಗೆ ಅವರ ಆ ಮನೆಯಲ್ಲೂ ಕೂಡ ಆಹಾರವರು ಸ್ವೀಕರಿಸೋದಿಲ್ಲ, ಹಾಗೆಲ್ಲ ಆಗ್ತಿರ್ತಾರೆ. ಸೊ ಎನಿವೆ, ಆದ್ರೆ ಚೈತನ್ಯ ಮಹಾಪ್ರಭು ಇಲ್ಲ. ಚೈತನ್ಯ ಮಹಾಪ್ರಭು ನೋಡಿದ್ರು, ಇವರು ನನ್ನ ಗುರುವಿನ ಗುರು, ಮಾಧವೇಂದ್ರ ಪುರಿಯ ಶಿಷ್ಯರು. ಸೊ ಅವರ ಶಿಷ್ಯರು ಅಂದ್ರೆ ಇವರು ನನ್ನ ಗುರುವಿನ ಸ್ಥಾನದಲ್ಲಿದ್ದಾರೆ, ಮತ್ತೆ ಇವರು ಶುದ್ಧ ಭಕ್ತರು. ಸೊ ಶುದ್ಧ ಭಕ್ತರಾದ್ರಿಂದ ಅವರ ಇದರಿಂದ ನಾನು ಆಹಾರವನ್ನು ಸ್ವೀಕರಿಸ್ತೇನೆ ಅಂತ ಚೈತನ್ಯ ಮಹಾಪ್ರಭು ಸ್ವೀಕರಿಸ್ತಾರೆ. ಸೊ ಹೀಗೆ ಇದು ನಿಯಮ, ಇದೆಲ್ಲ ಇದು ಹೇಳ್ತಾರೆ. ಹೀಗೆ ಭಗವಂತನೇ ಚೈತನ್ಯ ಮಹಾಪ್ರಭು ತೋರಿಸಿದ್ದು. ಹೀಗೆ ನಾವು ಆಹಾರವನ್ನು ಸ್ವೀಕರಿಸಬಹುದು ಯಾರ ಮನೆಯಿಂದ ಕೂಡ, ಆದ್ರೆ ಅವರು ಭಕ್ತರಾಗಿರ್ಬೇಕು. ಅವರು ಭಗವಂತನಿಗೆ ಪ್ರಸಾದವನ್ನು, ಭೋಗವನ್ನು ನೈವೇದ್ಯ ಮಾಡಿದ್ರೆ ನಾವು ಅದನ್ನು ಸ್ವೀಕರಿಸಬಹುದು. ಇಲ್ಲಾಂದ್ರೆ ಅದು ಅಲ್ಲಿ ಸೇರಿಸಿದ್ರೆ ನಾವು ಆ ಕರ್ಮವನ್ನು ನಾವು ಭೋಗಿಸಬೇಕಾಗುತ್ತೆ. ಇದೆಲ್ಲ ಇದು ಸೂಕ್ಷ್ಮ ಕರ್ಮದ ಸಿದ್ಧಾಂತಗಳು. ಸೊ ಇದನ್ನು ನಾವು ಇದಕ್ಕ ಅಬ್ಸರ್ವ್ ಮಾಡಬೇಕು, ಇದನ್ನು ನಾವು ಅನುಷ್ಠಾನ ಮಾಡಬೇಕು. ಓಕೆ. ಸೊ ಇನ್ನೊಂದು, ಮೊನ್ನೆ ನೀವು ನಮ್ಮ ಒಬ್ಬರು ಪ್ರಭುಜಿ ಒಬ್ಬರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದು, ಈ ಆಹಾರದಿಂದ ಎಷ್ಟು ಬದಲಾವಣೆ ಆಗುತ್ತೆ. ಇವಾಗ ಆಹಾರದಿಂದನೇ ಯಾರಾದ್ರೂ ಉದಾಹರಣೆ ಕೊಡ್ತೀರಾ? ಏನೇನು ಬದಲಾವಣೆ ಆಗುತ್ತೆ, ಈಗ ಮನಸ್ಸು ಬದಲಾವಣೆ? ನಾರದರು ಪ್ರಭುಜಿ. ನಾರದರು, ಎಸ್, ಒಳ್ಳೆ ಉದಾಹರಣೆ ನೋಡಿ. ನಾರದರು ಅವರು ದಾಸಿಪುತ್ರನಾಗಿದ್ದು. ಅವರ ತಾಯಿ ಏನು ಒಂದು ಒಳ್ಳೆ ಉನ್ನತ ಜನ್ಮ ಹೀಗೆ ಹಾಗೆ ಅಂತೇನು ಇಲ್ಲ, ಒಳ್ಳೆ ಶಿಕ್ಷಣ ಅಂತೇನು ಇಲ್ಲ, ಒಳ್ಳೆ ಶ್ರೀಮಂತಿಕೆ ಏನೂ ಇಲ್ಲ. ಆದರೆ ಅವರು ಆ ಶುದ್ಧ ಭಕ್ತರು, ಭಕ್ತಿ ವೇದಾಂತರು ಅಂತ ಹೇಳ್ತಾರೆ ಶ್ರೀಲ ಪ್ರಭುಪಾದರು, ಶುದ್ಧ ಭಕ್ತರು. ಅವರು ಅವರ 4 ತಿಂಗಳು ಇದರಲ್ಲಿ ಚಾತುರ್ಮಾಸ ಸಮಯ ಅವರು ಭಗವಂತನಿಗೆ ಅರ್ಪಿಸಿದ ಪ್ರಸಾದವನ್ನು, ಅವರ ಶೇಷವನ್ನು, ಉಚ್ಚಿಷ್ಟವನ್ನು ಅವ್ರು ತಿಂದದ್ದೇ ಹೇಳ್ತಾರೆ. ಅವರು ಕೂಡ ಭಕ್ತಿಯಲ್ಲಿ ಅವ್ರಿಗೆ ಎಷ್ಟು ಭಗವಂತನ ಮೇಲೆ ಆಕರ್ಷಣೆ ಬಂತು, ಮತ್ತೆ ಎಷ್ಟು ಪರಿಶುದ್ಧರಾದರು ಅಂದ್ರೆ ಅವರು ನಾರದ ಮುನಿಗಳ ಹಾಗೆ ಆಗ್ಬಿಟ್ಟಿದೆ. ಸೊ ಪ್ರಸಾದಕ್ಕೆ ಅಷ್ಟು, ಮಹಾಪ್ರಸಾದಕ್ಕೆ ಅಷ್ಟು ಶಕ್ತಿ ಇರುತ್ತೆ, ಅಷ್ಟು ಶಕ್ತಿ ಇರುತ್ತೆ. ಧನ್ಯವಾದಗಳು ಮಾತಾಜಿ. ಸೊ ಅದೇ ರೀತಿಯಲ್ಲಿ ಓಕೆ. ಹರೇ ಕೃಷ್ಣ ಪ್ರಭು. ನಾರದರು ಬ್ರಹ್ಮನ ಮಾನಸ ಪುತ್ರ ಅಂತ ಹೇಳ್ತಾರಲ್ಲ ಪ್ರಭು. ಮತ್ತೆ ಇದು ಹಿಂದಿನ ಜನ್ಮ. ನಾರದರು ಈಗಿನ ಜನ್ಮದಲ್ಲಿ, ಇವತ್ತಿನ ದಿವಸದಲ್ಲಿ, ಇವತ್ತಿನ ಬ್ರಹ್ಮನ ದಿವಸದಲ್ಲಿ ಅವರು ಬ್ರಹ್ಮನ ಹೃದಯದಿಂದ ಮಾನಸ ಪುತ್ರ. ಅವರು ಸಂಪೂರ್ಣ ಅವರ ಒಳ್ಳೆಯ ಸದ್ಗುಣಗಳನ್ನು ಅವರು ಪಡೆದು ಬಂದಿರೋ ಆ ರೀತಿ ಅವರು. ಆದ್ರೆ ಇದರ ಹಿಂದಿನ ಜನ್ಮ ಅಂದ್ರೆ ಬ್ರಹ್ಮನ ಹಿಂದಿನ ದಿವಸದಲ್ಲಿ ಅವರು ಒಂದು ದಾಸಿ ಪುತ್ರ ಅಂತ ಹೇಳ್ತಾರೆ. ಸೊ ಇನ್ನ ಭಾಗವತದಲ್ಲಿ ಕೆಲವು ಇನ್ಸ್ಟೆನ್ಸಸ್ ಬರುತ್ತೆ.
ಮೋಸ್ಟ್ಲಿ ನನಗೆ ನೆನಪಾಗೋದು ಒಂದು ಆ ಶಂತನು. ಯಾರು ಶಂತನು? ಶಂತನು ಮಹಾರಾಜ ಮಹಾಭಾರತದಲ್ಲಿ ಭೀಷ್ಮ ಪಿತಾಮಹ ಅವರ ತಂದೆ. ಎಸ್. ಭೀಷ್ಮ ಅವ್ರ ಅವ್ರು ತಂದೆ. ಹೇಗೆ ರಾಜರಾದರು? ಅವರು ಹೇಗೆ ರಾಜರಾದರು ಅಂದ್ರೆ ಅವರ ಅಣ್ಣ ಕೂಡ ಇದ್ರು, ದೇವಾಪಿ. ಮುಂದೆ ಬರುತ್ತೆ ಇದು ದೇವಾಪಿ. ಸೊ ಸಾಮಾನ್ಯವಾಗಿ ಅಣ್ಣ ಯಾರು ಹಿರಿಯರು ಇರ್ತಾರೋ ಅವ್ರು ರಾಜನಾಗ್ತಾರೆ, ಕಿರಿಯರು ರಾಜರಾಗೋದಿಲ್ಲ. ಸೊ ಹಾಗೆ ಮೋಸ್ಟ್ಲಿ ಏನೋ ಆಗುತ್ತೆ, ಒಂದು ಸನ್ನಿವೇಶ ಆಗುತ್ತೆ ಅನ್ಸುತ್ತೆ. ಮೊದಲಿಗೆ ದೇವಾಪಿ ಅವ್ರು ತಪಸ್ಸಿಗೆ ಹೋಗ್ಬಿಟ್ಟಿರ್ತಾರೋ ಏನೋ ಅನ್ಸುತ್ತೆ. ಸೊ ಸ್ವಲ್ಪ ಸಮಯ ಶಂತನು ರಾಜನಾಗ್ತಾನೋ ಏನೋ ಹಾಗೆ. ನಂತರ ಹೇಳ್ತಾರೆ ಶಂತನು ಅವರ ಮಂತ್ರಿ ಅನ್ಸುತ್ತೆ. ಮಂತ್ರಿ ಏನ್ ಮಾಡ್ತಾರೆ, ಅವ್ರ ದೇವಾಪಿಗೆ ಅವರ ಅಣ್ಣ ಬಂದ್ಮೇಲೆ ಅವ್ರಿಗೇನೋ ರಾಜ ಮಾಡ್ತಾರೋ ಇಲ್ಲ ಮಾಡ್ಬೇಕು, ಆ ರೀತಿ ಸನ್ನಿವೇಶ ಮಾಡೋ ಸಮಯದಲ್ಲಿ ಅವರಿಗೆ ಈ ತರ ಏನೋ ಒಂದು ಆಹಾರದಲ್ಲಿ ಕಲುಷಿತವಾದ ಇದನ್ನು ಮಿಕ್ಸ್ ಮಾಡಿ ಅವ್ರಿಗೇನೋ ಕೊಟ್ಬಿಡ್ತಾರೆ. ಏನೋ ಆತರ ಕೊಟ್ಟು ಹೇಳ್ತಾರೆ, ಅವರು ಆ ಪಾಪದ ಇದು ಹೊರೆಯಿಂದ ಅವರು ಮತ್ತೆ ತಪಸ್ಸಿಗೆ ಹೋಗ್ತಾರೆ. ಅವ್ರು ರಾಜನಾಗ್ಬೇಕಿತ್ತು. ಸೊ ಆದ್ರೆ ಇವ್ರು ಮಂತ್ರಿ ಮಾಡೋ ಒಂದೇನೋ ಒಂದು ಇದರಿಂದ ಅದರಿಂದ ಅವ್ರು ಆಗ್ಬಾರ್ದು, ಈ ಶಂತನುನೇ ಆಗ್ಬೇಕು, ಆ ರೀತಿಯಲ್ಲಿ ಮಾಡಿ ಅವ್ರಿಗೆ ಹಾಗಾಗಿ ಅವರು ಅದಕ್ಕೊಂದು ಏನ್ ಹೇಳೋದು, ರಿಪೆಂಟೆನ್ಸ್, ಪಾಪಕರ್ಮವನ್ನು ಹೋಗ್ಲಾಡ್ಸೋದಕ್ಕೆ ಅದಕ್ಕೆ ತಪಸ್ಸೆ. ಎನಿವೆ ಅದು ಭಗವಂತನ ಒಂದು ಯೋಜನೆ. ಹೇಳ್ತಾರೆ ದೇವಾಪಿ ನೆಕ್ಸ್ಟ್ ಈ ಕಲಿಯುಗ ಅಂತ್ಯದಲ್ಲಿ ಈಗಲೂ ಕೂಡ ಇದ್ದಾರೆ, ಚಿರಂಜೀವಿ ಅವರು. ದೇವಾಪಿನೇ ಅನ್ಸುತ್ತೆ ನೋಡಿ ಅವ್ರ ಹೆಸರೇನು ಅಂತ. ಸೊ ಅವರು ಕೊನೆಗೆ ಕಲಿಯುಗದ ಅಂತ್ಯದಲ್ಲಿ ಅವರು ಮತ್ತೆ ಇದು ಯಾವ ವಂಶ, ಇದು ಸೂರ್ಯವಂಶ, ಇವ್ರು ಬರೋ ರಾಜರು ಈ ಸೂರ್ಯವಂಶದ ಕ್ಷತ್ರಿಯರಾಗಿ ಕಲ್ಕಿ ಬಂದ ಮೇಲೆ ಇವರು ರಾಜನಾಗಿ ಇವ್ರು ಮತ್ತೆ ಸತ್ಯಯುಗ ಸ್ಟಾರ್ಟ್ ಮಾಡ್ತಾರೆ. ಶಂತನವರ ಅಣ್ಣನೇ ಅನ್ಸುತ್ತೆ. ಸೊ ಇದೊಂದು ನೋಡ್ತೇವೆ ನಾವು, ಆಹಾರ ಭಕ್ಷಣದಿಂದ ಹೇಗೆ ಅವ್ರು ಕಲುಷಿತರಾಗಿ ಅವ್ರ ಪಾಪಕರ್ಮವನ್ನು ಪಡೆದು ರಾಜನಾಗ್ಲಿಲ್ಲ. ಇದು ಸೂಕ್ಷ್ಮವಾದ ಇದು ಕರ್ಮದ ಪ್ರತಿಕ್ರಿಯೆಗಳು. ಮತ್ತೆ ಇನ್ನೊಂದು ಆಹಾರದ ಏನಾಗುತ್ತೆ, ಯಾರೋ ಒಬ್ರು ವಸಿಷ್ಠನಿಗೆ ಅನ್ಸುತ್ತೆ, ಯಾರೋ ಒಬ್ಬ ರಾಜ, ಯಾರ ರಾಜ ನೆನಪಾಗೋದಿಲ್ಲ, ಇಲ್ಲ ಮುಂದೆ ಬರುತ್ತೆ ಭಾಗವತದಲ್ಲಿ. ಆ ರಾಜನು ಅವ್ರಿಗೆ ಆಹ್ವಾನಿಸಿ ಅವ್ರಿಗೆ ಆಹಾರ ಕೊಟ್ಟಾಗ ಹೇಳ್ತಾರೆ, ಅಲ್ಲಿ ಕೂಡ ಆ ಪ್ರಸಾದ ಜೊತೆಗೆ ಏನೋ ಬೆರಕೆ ಆಗಿರುತ್ತೆ. ಅಂದ್ರೆ ಈ ರಾಜನು ಕಾಡಿನಲ್ಲಿ ಬೇಟೆಗೆ ಅಲ್ಲಿ ಇದಕ್ಕೆ ಹೋದಾಗ ಒಬ್ಬ ರಾಕ್ಷಸನ ಕೊಂದಿರ್ತಾನೆ. ಸೊ ಆ ರಾಕ್ಷಸನ ಕೊಂದಾಗ ಆ ರಾಕ್ಷಸನ ಸಹೋದರ ಅವರು ಬಂದು ಇವ್ರಿಗೆ ಆ ರಾಜನಿಗೆ ಇದು ಮಾಡ್ತಾನೆ, ಶರಣಾಗತಿ ಹೊಂದ್ತಾನೆ. ಹಾಗೆ ರಾಜನ್ ಬಿಟ್ಬಿಡ್ತಾನೆ. ಆಯ್ತು, ನೀನು ನನಗೆ ನೀನು ಸರೆಂಡರ್ ಆಗ್ತಾ ಇದೆಯಾ, ಹಾಗೆ ನಾನು ನಿನ್ನನ್ನು ಬಿಡ್ತೇನೆ. ಆದ್ರೆ ಅವನಿಗೆ ನನ್ನ ತಂದೆ ಅಣ್ಣನನ್ನು ಕೊಂದ ಅಲ್ಲ ಈ ಮಹಾರಾಜ. ಸೊ ಇವರಿಗೆ ಏನಾದ್ರು ನಾನು ಶಿಕ್ಷೆ ಇದು ಮಾಡ್ಬೇಕು, ಇವ್ರಿಗೆ ಏನಾದ್ರು ಒಂದು ದೊಡ್ಡ ಇದು ಮಾಡ್ಬೇಕು. ಹಾಗೆ ಹೇಳ್ತಾರೆ, ಆ ರಾಕ್ಷಸ ಒಬ್ಬ ಇವರ ಇವರು ಸಹೋದರ ಇವರ ಇದಕ್ ಬರ್ತಾರೆ, ಇವರ ಸೇವೆಗೆ, ಇವರ ಒಂದು ಕಿಚನ್ ಅಡಿಗೆ ಕೋಣೆಯಲ್ಲಿ ಒಂದು ಕುಕ್ ಆಗೇನೋ ಬರ್ತಾರೆ ಸೇವೆ. ಆಗ ಬಂದು ಈ ವಸಿಷ್ಠ ಬರೋ ಸಮಯದಲ್ಲಿ ಏನ್ ಮಾಡ್ತಾನೆ, ಅವರು ಈ ಮಾಂಸ ಬೇರೆ ಈ ಪ್ರಾಣಿಯ ಇದು ಅದೆಲ್ಲ ಸೇರಿಸಿ ಇವ್ರು ಕೊಡೋದು. ಯಾರಿಗೆ? ವಸಿಷ್ಠ ಮಹರ್ಷಿ ಅವ್ರಿಗೆ ಗೊತ್ತಾಗುತ್ತೆ ಏನಿದು ಆಹಾರ, ಏನಿಲ್ಲಿ ಮಿಕ್ಸ್ ಆಗಿದೆ ಏನು ಅಂತ. ಸೊ ಹೇಳ್ತಾರೆ, ಅವ್ರು ಅದರಿಂದ ಅವ್ರ ರಾಜನಿಗೆ ಇದು ಮಾಡ್ತಾರೆ, ಇದು ಶಾಪ ಕೊಡ್ತಾರೆ, ನನಗೆ ಈ ರೀತಿಯ ಒಂದು ಸತ್ಕಾರ ಮಾಡ್ತಾ ಇದೆಯಾ ನೀನು, ಈ ರೀತಿಯ ಆಹಾರವನ್ನು ನೀನು ಕೊಡ್ತಾ ಇದೆಯಾ ನೀನು ಅಂತ ಹೇಳಿ ಅವ್ರನ್ನ ಸ್ವಲ್ಪ ಯೋಚನೆ ಮಾಡಿದ್ರೆ ಮೋಸ್ಟ್ಲಿ ಗೊತ್ತಾಗ್ತಾ ಇತ್ತು ಅವ್ರಿಗೆ ಈ ತರ ರಾಕ್ಷಸನ ಅವ್ರು ಮಾಡಿರೋದು ಅದು ಅಂತ. ಆದ್ರೆ ಹೇಳ್ತಾರೆ, ಅದರಲ್ಲಿ ಅವರು ಒಂದು ರೀತಿ ಅವ್ರ ರಾಜನಿಗೆ ಅವರು ಇದಕ್ ಮಾಡ್ತಾರೆ, ಶಾಪ ಕೊಡ್ತಾರೆ. ಸೊ ಇದೆಲ್ಲ ಇದು ಕಥೆಗಳಿದೆ, ಬಹಳ ಕಥೆಗಳಿದೆ. ಆಹಾರದ ಇದರಿಂದ ಹೇಗೆ ಸೂಕ್ಷ್ಮವಾಗಿ ಏನೇನೋ ಆಗುತ್ತೆ, ಹೇಗೆ ಕರ್ಮಗಳಿದೆ. ಸೊ ಎಷ್ಟು ಜಾಗರೂಕತೆಯಿಂದ ನಾವು ತಗೊಳ್ಬೇಕು ಆಹಾರವನ್ನು. ಸೊ ಇದನ್ನು ನಾವು ನೋಡ್ಬೋದು ಇದೆಲ್ಲ. ಹರೇ ಕೃಷ್ಣ. ಓಕೆ, ಸೊ ಯಾರಿಗೆ ಇನ್ನೇನಾದ್ರೂ ನೆನಪು ಬರುತ್ತಾ ಈ ಆಹಾರದ ವಿಚಾರದಲ್ಲಿ? ಓಕೆ, ಸೊ ಇನ್ನೊಂದು ಮುಖ್ಯ ವಿಷಯ ಇಲ್ಲಿ ಶ್ಲೋಕ ಹೇಳಿದ್ದೆ ಅಂದ್ರೆ, ಪೃಥು ಮಹಾರಾಜರು ಈ ತರ ಹೊಣೆಗಾರಿಕೆ ಇದೆ, ಈ ತರ ಜವಾಬ್ದಾರಿ ಇದೆ. ಸೊ ಜವಾಬ್ದಾರಿ ಅಂದ್ರೆ ಆ ಜವಾಬ್ದಾರಿ ಅಲ್ಲಿ ನಮಗೆ ಅವಲಂಬಿಸಿದ ವ್ಯಕ್ತಿಗಳು ಅವರ ಪುಣ್ಯವನ್ನು ಮಾತ್ರ ಅಲ್ಲ, ಅವರ ಪಾಪಗಳನ್ನು ಕೂಡ ನಾವು ಪಡಿತೇವೆ. ಸೊ ಹಾಗಾಗಿ ನಾವು ಹೊಣೆಗಾರಿಕೆ ಪಡೆದ ವ್ಯಕ್ತಿಗಳನ್ನು ಸರಿಯಾಗಿ ತರಬೇತಿ ಮಾಡೋದು ಒಂದು. ಇನ್ನೊಂದು, ನಾವು ತರಬೇತಿ ಪಡಿತಾ ಇದ್ದೇವೆ, ನಾವು ಕೂಡ ನಮ್ಮ ಗುರುಗಳಿಂದ, ನಮ್ಮ ಬೇರೆ ವೈಷ್ಣವರ ಆಶ್ರಯದಲ್ಲಿ ನಾವು ಹೊಣೆಗಾರಿಕೆ, ನಾವು ಸರಿಯಾಗಿದ್ರೆ ಅವರಿಗೆ ನಮ್ಮದ ಒಳ್ಳೆ ಇದು ಕೂಡ ಸಿಗುತ್ತೆ. ನಾವು ಸರಿಯಾಗಿಲ್ದೆ ನಾವು ಪಾಪ ಕಾರ್ಯಗಳು ತೊಡಗಿದ್ರೆ ನಮ್ಮ ಪಾಪ ಕರ್ಮ ಅವ್ರಿಗೂ ಕೂಡ ಬರುತ್ತೆ, ನಮ್ಮ ಗುರು ಕೂಡ ಬರುತ್ತೆ.
ಸೊ ಆಕ್ಚುಲಿ ಗುರುಗೆ ನಾವು ಮಾತು ಕೊಟ್ಟಿದ್ದೇವೆ, ಸೊ ದೀಕ್ಷೆ ಪಡೆದುವಾಗ ನಾವು ಈ ತರ ನಿಯಮಗಳು ಪಾಲನೆ ಮಾಡ್ತೇವೆ. ಸೊ ನಾವು ಪಾಲನೆ ಮಾಡೋದಿಲ್ಲ ಅಂದ್ರೆ ನಮ್ಮ ಕರ್ಮವು ಅವರಿಗೆ ಅವರ ದುಃಖಕ್ಕೆ ಕಾರಣ ಆಗುತ್ತೆ. ಸೊ ಅವರ ಕರ್ಮವನ್ನು ಅವ್ರು ಅನುಭವಿಸೋದಲ್ಲ, ನಮ್ಮ ಕರ್ಮವನ್ನು ಅವ್ರು ಅನುಭವಿಸ್ತಾರೆ. ಸೊ ಹಾಗೆ ನಾವು ತುಂಬಾ ಒಂದು ಪ್ರಾಮಾಣಿಕರಾಗ್ಬೇಕು. ನಾವು ಪರಿಶುದ್ಧರಾಗಿ ನಮ್ಮ ಜೀವನವನ್ನು ನಾವು ನಡೆಸ್ಕೊಂಡು ಹೋಗ್ಬೇಕು. ಸೊ ಅದರಿಂದ ನಮ್ಮ ಗುರುಗಳು, ನಮ್ಮ ರಾಜ ಯಾರು ನಮ್ಮ ಇವರು ಇರ್ತಾರೆ, ಅವ್ರಿಗೂ ಎಲ್ಲರೂ ಕೂಡ ನಮ್ಮ ಕರ್ಮ ಅವ್ರಿಗೂ ಬರುತ್ತೆ ಅಂತ ನಾವಿಲ್ಲಿ ಕಲ್ತ್ಕೊಂಡು, ಸೊ ನಾವೆಲ್ಲ ಸರಿಯಾಗಿ ಪಾಲನೆ ಮಾಡ್ಬೇಕು. ನಾವು ಧರ್ಮವನ್ನು ಸರಿಯಾಗಿ ಅನುಷ್ಠಾನ ಮಾಡ್ಬೇಕು. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು ಪ್ರಭುಜಿ. ಕೃಷ್ಣ ಪ್ರಭುಜಿ ಪ್ರಭು ಗುರು ಧನ್ಯವಾದಗಳು. ಮಹಾರಾಜರನ್ನ ಐಸಿಯುನಿಂದ ಹೊರಗೆ ತಂದ್ರ ಏನಾಯ್ತು ಪ್ರಭುಜಿ? ವಿಷಯ ಏನಾದ್ರು ಬಂತ? ವಿಷಯ ನಿನ್ನೆ ಮೆಸೇಜ್ ಅಲ್ಲಿ ಇನ್ನ ಅಲ್ಲೇ ಇದ್ದಾರೆ, ICU ಅಲ್ಲೇ ಇದ್ದಾರೆ. ಹೌದು. ವೆಂಟಿಲೇಟರ್ ಕೂಡ ಮೆಷಿನ್ ಇದೆ. ಮತ್ತೆ ಒಂದ್ಸಲ ಪ್ರಯತ್ನ ಪಟ್ರು ಅಂತ ಹೇಳಿದ್ರು 2-3 ದಿವಸದಲ್ಲಿ. ಆದ್ರೆ ಮತ್ತೆ ಅದು ಅಷ್ಟು ವೆಂಟಿಲೇಟರ್ ಮೆಷಿನ್ ಅವ್ರ ಸ್ವತಂತ್ರವಾಗಿ ಅವರು ಉಸಿರಾಟ ಕಷ್ಟ ಆಗುತ್ತೆ ಅಂತ ಮತ್ತೆ ಅದನ್ನ ಆ ಟ್ಯೂಬ್ ಒಳಗೆ ಅದರ ಹಾಕಿ ಮತ್ತೆ ಅದು. ಸೊ ನಿನ್ನೆ ಪರವಾಗಿಲ್ಲ ಅಂತ ಹೇಳ್ತಾರೆ. ನಿನ್ನೆ ಇದರಲ್ಲಿ ಆ ವೆಂಟಿಲೇಟರ್ ಸ್ಟಾಪ್ ಮಾಡಿದಾಗ್ಲೂ ಕೂಡ ಅವರ ಬ್ರೀದಿಂಗ್ ಇತ್ತು, ಆ ತರ ಇದ್ರ ಜೊತೆಗೆ ಸ್ವಲ್ಪ ಚೆನ್ನಾಗಿತ್ತು. ಆದ್ರೆ ಮತ್ತೆ ಮತ್ತೆ ತೆಗೆಯೋದು ಹಾಕೋದು ಅದೆಲ್ಲ ಅದು ದೊಡ್ಡ ಇದು. ಅದಕ್ಕೆ ಇನ್ನ ಪರಿಶೀಲಿಸ್ತಾ ಇದ್ದಾರೆ. ಇನ್ನ ಇದರಿಂದ ಬಂದಿಲ್ಲ, ಅದು ವೆಂಟಿಲೇಟರ್ ಆ ಟ್ಯೂಬ್ ಅದರಿಂದ ಬಂದಿಲ್ಲ, ಅವರು ಹೊರಗೆ ಬಂದಿಲ್ಲ ಅವರು. ಆದರೆ ಹೇಳ್ತಾ ಇದ್ದಾರೆ ಅವರು ಜಪ ಮಾಡ್ತಾ ಇದ್ದಾರಂತೆಲ್ಲ ಒಳ್ಳೆ ಇದ್ರಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಜಪ ಮಾಡ್ತಾ ಇದ್ದಾರೆ ಅವರು. ಮತ್ತೆ ಎಲ್ಲರೂ ಕೂಡ ಅಲ್ಲಿ ಯಾರು ಇದ್ದಾರೆ ಅಲ್ಲಿ ಆ ಸಿಬ್ಬಂದಿಗಳು ಆಸ್ಪತ್ರೆಯಲ್ಲಿ ICU ಅಲ್ಲಿ ಹೋದ್ರೆ ನಿಮ್ಗೂ ಅನುಭವ ಇದೆ, ನೀವು ಕೂಡ ನೋಡಿರ್ತೀರಿ. ಅಲ್ಲಿ ಹೋದವರು ಎಷ್ಟು ಒಂದು ವ್ಯಾಕುಲತೆಯಲ್ಲಿ ಇರ್ತಾರೆ, ಎಷ್ಟು ಒಂದು ನೋವಿನಲ್ಲಿರ್ತಾರೆ, ಎಷ್ಟು ಒಂದು ಇದು. ಸೊ ಹೇಳ್ತಾರೆ, ಎಲ್ಲರೂ ನೋಡ್ತಾ ಇದ್ದಾರೆ, ಗುರು ಮಹಾರಾಜರು ಆತರ ಇಲ್ಲ, ಅವ್ರು ತುಂಬಾ ಶಾಂತಿಯಿಂದ ಇದ್ದಾರೆ. ಸೊ ಎಲ್ಲರೂ ಅವ್ರಿಗೆ ಅಲ್ಲಿ ನೋಡ್ತಾ, ಅಲ್ಲಿರೋ ನರ್ಸ್ಗಳು, ಅಲ್ಲಿರೋ ಡಾಕ್ಟರ್ಸ್ಗಳು, ಅಲ್ಲಿರೋ ಇನ್ಯಾರು ಸೇವೆ ಮಾಡ್ತಾ ಇದ್ದಾರೆ ಎಲ್ಲ, ಅವರೆಲ್ಲರೂ ಕೂಡ ಅವ್ರಿಗೆ ಒಂದು ಆಶ್ಚರ್ಯ. ಈ ತರ ಸ್ಥಿತಿಯಲ್ಲಿ ಇವರೆಷ್ಟು ಒಂದು ಅವ್ರ ಮುಖಭಾವ ಆನಂದವಾಗಿ, ಮತ್ತೆ ಅವ್ರ ರೆಸ್ಪಾನ್ಸ್ ಕೂಡ ಎಲ್ಲ ಕೊಡೋದು. ಯಾಕಂದ್ರೆ ಮಾತಾಡಕ್ಕಾಗಲ್ಲ, ಅದ್ರ ಟ್ಯೂಬ್ ಎಲ್ಲ ಹಾಕಿರೋದ್ರಿಂದ. ಅವ್ರೇನಾದ್ರು ಅಲ್ಲಿ ಇದರಿಂದ ಚಾರ್ಟ್ ಇದರಿಂದ ಮಾಡೋದು, ಅವ್ರ ಪ್ರತಿಕ್ರಿಯೆ ಅಂದ್ರೆ ಅವ್ರ ಪ್ರಜ್ಞೆ ತುಂಬಾ ಒಳ್ಳೆ ಇದರಲ್ಲಿದೆ, ಹಂತದಲ್ಲಿದೆ ಅಂತಾನೆ ಹೇಳ್ತಾ ಇದ್ದಾರೆ. ಜಪ ಮಾಡೋದು ಕಳ್ಸಿದಾರಲ್ಲ ಪ್ರಭುಜಿ, ಹೀಗೆ ಕೈಯಲ್ಲಿ ಹೀಗೆ ಇಟ್ಕೊಂಡು ಜಪ ಮಾಡೋದು ಕಳ್ಸಿದಾರ ನೋಡಿ ಫೋಟೋ. ಜಪ ಮಾಡ್ತಾ ಇತ್ತು. ಹೌದು, ಕಳಿಸಿದ್ದಾರೆ ಪ್ರಭುಜಿ. ಕೃಷ್ಣ ಪ್ರಭು ಫಸ್ಟ್ ICUಗೆ ಹೋಗ್ಬಿಟ್ರೆ ಭಯ ಬಿದ್ಬಿಡ್ತಾರೆ. ಫಸ್ಟ್ ಭಯ ಆಗ್ಬಿಡುತ್ತೆ ಪ್ರಭು, ಫಸ್ಟ್ ಭಯ ಆಗ್ಬಿಡುತ್ತೆ. ಅಂದ್ರೆ ಗುರುಗಳು ಒಂದು ಇದ್ರಲ್ಲಿ ಇದಾರೆ ಅನ್ಸುತ್ತೆ. ಇವತ್ತು